ಸನ್ಮಾರ್ಗದಲ್ಲಿ ನಡೆ, ಮಾತನಾಡುವ ಮನಸ್ಸಿದ್ದರೆ ಸತ್ಯವನ್ನೇ ಮಾತನಾಡು, ಕೇಳುವ ಮನಸ್ಸಿದ್ದರೆ ಸದುದ್ದೇಶವನ್ನೇ ಕೇಳು, ದೊರಕಿಸುವ ಮನಸ್ಸಿದ್ದರೆ ಜಯವನ್ನೇ ದೊರಕಿಸು ಎಂಬ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರನ್ನು ಸ್ಮರಿಸುತ್ತಾ, ವಿದ್ಯಾದಾತಿ ತಾಯಿ ಸರಸ್ವತಿಯ ಕಮಲಗಳಿಗೆ ಅಣಿಮಣಿದು ಇಂದಿನ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳು ಈಗ ತಾನೇ ವೇದಿಕೆಯತ್ತ ಬರ್ತಾ ಇದ್ದಾರೆ. ಬಂದಿರುವಂತಹ ಎಲ್ಲ ಗಣ್ಯರಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮವು VLTVಯಲ್ಲಿ ಲೈವ್ ಬರ್ತಾ ಇದೆ, ತಮ್ಮೆಲ್ಲರ ಗಮನಕ್ಕೆ. ಸ್ಪ್ಲಾಶ್ ಪದದ ಅರ್ಥ ಸಿಡಿಸು. गणराय तेरे बिना मैं आदि स्तुताय कहाँ चला मैं, हे गणराय तेरे बिना मैं आदि स्तुताय कहाँ चला मैं, आकार लेने लगा ख्वाब मेरा साकार
ಪರಮೇಶ್ವರನನ್ನು ತನ್ನ ನೃತ್ಯದ ಮೂಲಕ ಪ್ರಾರ್ಥಿಸಿದ ನಮ್ಮ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂ ಅರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನಲು ಹರಿಯಲಿ. ಈ ಸುಂದರ ಸಂಜೆಯು ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನೃತ್ಯದ ಮೂಲಕ ಸ್ವಾಗತಿಸುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ತಾನಿ ತಂದಾನ ತಂದನಾನ 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 ಆಕಾಶದಚ್ಚಿನ ಸಿರಿಲೋಕದೊಡೆಯೇ ಲೋಕೇಶ ಜಿ ಹರಿ ಕೊರಳಾಗೆ ಲೋಕೇಶ ಜಿ ಹರಿ ಕೊರಳಾಗೆ ಧರಿಸಿದ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಬಿಳಿಯ ಬಿಟ್ಟಾದ ಕೋಡು ಗೆಲ್ಲಿನ ಮೇಗೆ ಬಿಳಿಯ ಬಿಟ್ಟಾದ ಕೋಡು ಗೆಲ್ಲಿನ ಮೇಗೆ ಉಳ್ಳಿಗ ಪರಶಿವ ಜಗಯಾಗೆ ಉಳ್ಳಿಗ ಪರಶಿವ ಜಗಯಾಗೆ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳ್ಳಿಯ ಬೆಳಕಿನ ಚಂದ್ರಮ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಿಳಿಯಕ್ಕೆ ಏರುತ್ತ ತಿಳಿಯಕ್ಕೆ ಏರುತ್ತ ಸರಸ್ವತಿಯೊಂದಿಗೆ ತಿಳಿಯಕ್ಕೆ ಏರುತ್ತ ಸರಸ್ವತಿಯೊಂದಿಗೆ ನಲಿ ನಲಿದಾಡುತ್ತ ಬಂದನ ನಲಿ ನಲಿದಾಡುತ್ತ ಬಂದನ ಬೊಮ್ಮನು ಸಲ್ಲಿಗೆಯುಳು ಭಜರ ಕಂಡನ ಬೊಮ್ಮನು ಸಲ್ಲಿಗೆಯುಳು ಭಜರ ಕಂಡನ ಬೊಮ್ಮನು ಸಲ್ಲಿಗೆಯುಳು ಭಜರ ಕಂಡನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಂದನಾನ ತಂದನಾನ
శివ
ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ಇದೀಗ ಪ್ರಾರ್ಥನೆಯ ಮೂಲಕ ಭಗವಂತನನ್ನು ಸ್ಮರಿಸಲು ಬರುತ್ತಿದ್ದಾರೆ PUC ವಿದ್ಯಾರ್ಥಿಗಳು. ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलत्सायिने गुरुविक्रमाय गुह्यप्रवराय गुणवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डकण्डकाय गीतसाराय गीततत्त्वाय गीतगोत्राय धीमहि गूढगुल्फाय गण्डमत्ताय गोचयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय ಶ್ರೀಗಣೇಶಾಯ ಧೀಮಹಿ. ಪ್ರಾರ್ಥನಾ ಗೀತೆಯನ್ನು ಹಾಡಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಜಗತ್ತು ತುಂಬಿದೆ ಮಾನವನಿಂದ, ಸಮುದ್ರ ತುಂಬಿದೆ ನೀರಿನಿಂದ, ಆಕಾಶ ತುಂಬಿದೆ ನಕ್ಷತ್ರಗಳಿಂದ, ಈ ಭವ್ಯ ವೇದಿಕೆ ತುಂಬಿದೆ ಗಣ್ಯಾತಿ ಗಣ್ಯರಿಂದ. ವೈಶಿಷ್ಟ್ಯಪೂರ್ಣ ಸಂಪ್ರದಾಯಗಳಿಂದ ಗಣ್ಯರನ್ನು ಸ್ವಾಗತಿಸುವುದು ನಮ್ಮ ಧರ್ಮ. ಇದೀಗ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ರಕ್ಷಿತ್ ಕುಲಾಲ್ ಇವರು ಗಣ್ಯರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. A warm good evening to all. We are gathered here on this annual day program to motivate and inspire the young minds to showcase their talent. This is highly important occasion for everyone. One of the main reason for this occasion is because of Dr. Manjunath S. Revankar, who is the chairman of Suraj Group of Institutions, with a good intention to encourage young minds of rural area. A warm welcome to you, sir. ಇವರಿಗೆ ಶ್ರೀಮತಿ ಶೋಭಿತಾ ಮ್ಯಾಮ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. Lend me your ears and your attention. I stand here to welcome you all on this yearly biggest gathering annual day celebration named as Splash 2025. Emotion like fun or serious actions are very difficult, but we have Shri Pushparaj Bollar, who is famous for his character called Bava from the movie Su from So. Your performance in the movie is funny and we all enjoyed it, sir. A heartful welcome to you, sir. ಇವರಿಗೆ ನಮ್ಮ ಸಂಸ್ಥೆಯ ಮ್ಯಾನೇಜರ್ ಆಗಿರುವ ಸಂತೋಷ್ ಸರ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. Thank you, sir. A leader is the one who knows the way, goes the way and shows the way. On behalf of this institution, I respectfully welcome our correspondent, Srimati Hemalata Revankar, to this program. Welcome you, ma'am. ಇವರಿಗೆ ನಮ್ಮ ಕಾಲೇಜಿನ ಲೆಕ್ಕಶಾಸ್ತ್ರ ಉಪನ್ಯಾಸಕಿಯಾಗಿರುವಂತಹ ಶ್ರೀಮತಿ ಶ್ವೇತಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಎಂದು ಕೇಳಿಕೊಳ್ಳುತ್ತಾ ಇದ್ದೇನೆ. True guidance is like a small torch in a dark forest. It does not show everything at once but gives enough light to the next step to be safe. This program we have Shri
Ravindra Harekala, known for his revolution in education and is an academic advisor of Suraj Institutions. A pleasant welcome you, sir. ಇವರಿಗೆ ನಮ್ಮ ಸಂಸ್ಥೆಯ ದೈಹಿಕ ಶಿಕ್ಷಕರಾದ ಮಹಾದೇವ್ ಸರ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. Today's students are tomorrow's leader. We have Tansif, who is the president of Suraj PU College, and Muhammad Hisham, who is the school people leader of Jnanadipa School. We welcome you, your young minds, to this institution. Welcome you all. ಅಬ್ದುಲ್ ರೆಹಮಾನ್ ಅಫ್ರಾಸ್, ಫಸ್ಟ್ ಕಾಮರ್ಸ್ ವೈಸ್ ಪ್ರೆಸಿಡೆಂಟ್, ಇವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಇಶಾಮ್ ಮೊಹಮ್ಮದ್ ಶಾನಿ, ಅಸಿಸ್ಟೆಂಟ್ SPL, ಇವರನ್ನು ಕೂಡ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. And in this program, we have press reporters, Abbaka TV, Raja, Posakuralu, Gangadhara, and VLTV, Safwan. We, on behalf of institution, welcome you to this program. Then we have well-wishers of this institution, Ramesh V. and Jairam Rai, who is along with us. Suraj Educational and Charitable Trust welcomes you to this program. Please come to the dais, please. With us, we welcome you to this program. Today's main program is for students. So, students should be present in the institution, so all the parents are supported for that. So, I welcome parents, teachers, and all the teaching and non-teaching staff to this institution. Welcome all. Thank you. ಮನದಲ್ಲಿ ಮಲ್ಲಿಗೆಯಂತೆ, ನಗುವಿನಲ್ಲಿ ಸಕ್ಕರೆಯಂತೆ ಎಲ್ಲ ಗಣ್ಯರನ್ನು, ಪೋಷಕರನ್ನು, ವಿದ್ಯಾರ್ಥಿಗಳನ್ನು ಹಾಗೂ ಶಿಕ್ಷಕೇತರ ವೃಂದದವರನ್ನು ಸ್ವಾಗತಿಸಿದ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ರಕ್ಷಿತ್ ಕುಲಾಲ್ ಸರ್, ನಿಮಗೂ ಸಹ ಆತ್ಮೀಯವಾದ ಸ್ವಾಗತ. ಇವರಿಗೆ ನಮ್ಮ ಸಂಸ್ಥೆಯ ಶಿಕ್ಷಕಿಯಾಗಿರುವ ಕುಮಾರಿ ನಿಶ್ಮಿತಾ ಇವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಾಡುವ ಬೆಳಕಿನ ರೂಪವಾಗಿ ಶುದ್ಧತೆ, ದಯೆ, ಅದೃಷ್ಟ, ಶಕ್ತಿ ಮತ್ತು ಅಜ್ಞಾನದ ಮೇಲೆ ಬುದ್ಧಿವಂತಿಕೆಯ ಗೆಲುವನ್ನು ಸಂಕೇತಿಸುತ್ತದೆ ಹೇಳುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ಗಣ್ಯರು ದೀಪ ಪ್ರಜ್ವಲನೆಯ ಮೂಲಕ 2025-26ನೇ ಸಾಲಿನ ಸ್ಪ್ಲಾಶ್ ವಾರ್ಷಿಕೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಬೇಕಾಗಿ ವಿನಂತಿ. ಕತ್ತಲೆಯಿಂದ ಬೆಳಕಿನೆಡೆಗೆ ಎನ್ನುವಂತೆ ಸಮೃದ್ಧಿಯ ಬೆಳಕನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿದ ಎಲ್ಲ ಗಣ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಲಕ್ಷಣದಲ್ಲಿ ಮಾನವನಾಗಿ, ಸ್ವರೂಪದಲ್ಲಿ ಜ್ಞಾನ ಸಾಗರವಾಗಿ, ವ್ಯಾಪ್ತಿಯಲ್ಲಿ ಅನಂತವಾಗಿ, ತಥಾಗತನ ಅಷ್ಟತಥ್ಯಗಳ ಪ್ರತಿರೂಪವಾಗಿ, ಪಾಪದಿಂದ ಪುಣ್ಯವ ರಕ್ಷಿಸುವ ತನುತ್ರವವು ತಾನಾಗಿ, ಶಿರಪಾದಾಭಿಮುಖವಾಗಿ ಬೆಳೆಯುವ ಈ ದೇಹದ ಮೋಹವ ಬದಿಗೊತ್ತಿ ಬಲವಾದ ಆತ್ಮಬಲದಿಂದ ಬದುಕಿ ಭವ್ಯತೆಯ ಬಾಳುವ ದಿವ್ಯ ಶಕ್ತಿಯೇ ಶಿಕ್ಷಕ. ಅಂತಹ ಶಿಕ್ಷಕರಲ್ಲಿ ಒಬ್ಬರಾದ ನಮ್ಮ ಸಂಸ್ಥೆಯ ಶಿಕ್ಷಣ ಮಾರ್ಗದರ್ಶಕರು ಆಗಿರುವ ಶ್ರೀ ರವೀಂದ್ರ ರೈ ಕಳ್ಳಿಮಾರು ಇವರಿಂದ ಈಗ ಪ್ರಾಸ್ತಾವಿಕ ನುಡಿಗಳು. ಈ ಒಂದು ಸುಂದರವಾದಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಈ ವಿದ್ಯಾಸಂಸ್ಥೆಯ ಚೇರ್ಮನ್, ಅಧ್ಯಕ್ಷರಾಗಿರತಕ್ಕಂತಹ ಮಂಜುನಾಥ್ ರೇವನ್ಕರ್ ಅವರೇ, ಇಂದಿನ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಇಲ್ಲಿಗೆ ಆಗಮಿಸತಕ್ಕಂತಹ ನಮ್ಮ ಇತ್ತೀಚೆಗೆ ಬಂದಂತಹ ಸಿನಿಮಾದ ಓರ್ವ ಹಾಸ್ಯಗಾರರು ಭಾವ ಬಂದರು ಅಂತ ಒಂದು ಬಹಳ ಹಿಟ್ ಆಗಿರತಕ್ಕಂಥ ಒಂದು ಎಂಥದ್ದು ಪದ್ಯ ಇದೆ. ಅದರಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಆ್ಯಕ್ಟ್ ಮಾಡಿದವರು, ಬಹಳ ಒಳ್ಳೆಯ ನಟನೆ ಮಾಡಿದಂಥ ಒಬ್ಬ ವ್ಯಕ್ತಿ ನಮ್ಮ ಮುಂದಿಗಿದ್ದಾರೆ.
ಯಾಕೆಂದರೆ ಈ ಕಲೆ ಎನ್ನುವಂಥದ್ದು ಮನುಷ್ಯನನ್ನು ಎಷ್ಟು ಎತ್ತರಕ್ಕೆ ಏರಿಸದೆ ಎನ್ನುವುದಕ್ಕೆ ಅವರೊಂದು ಜೀವಂತ ನಿದರ್ಶನ. ಪುಷ್ಪರಾಜ್ ಬಳ್ಳಾವರ್ ಅವರು ಈ ವೇದಿಕೆಯಲ್ಲಿರುವುದೇ ನಮಗೆ ಬಹಳ ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ ಆಗಿದೆ. ಅದೇ ರೀತಿಯಲ್ಲಿ ಈ ವಿದ್ಯಾಸಂಸ್ಥೆಯ ಸಂಚಾಲಕರೇ ಮತ್ತು ಈ ಸಂಸ್ಥೆಯ ವಿದ್ಯಾರ್ಥಿ ನಾಯಕರುಗಳೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ, ಆಮೇಲೆ ನಮ್ಮ ಈ ಕಾಲೇಜಿನ ಪ್ರಾನ್ಸ್ಪಾಲ್ರಂತ ನಮ್ಮ ರಕ್ಷಿತ್ ಕುಲಾಲ್ರವರೇ ಮತ್ತು ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಹಿರಿಯರು ಜಯರಾಮ ಸಾಂತರು, ಎಲ್ಲ ಕಾರ್ಯಕ್ರಮ ಉಳ್ಳಾಲ ವಲಯ ಬಂಟರ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ಮಾತೃ ಸಂಘದ ಎಕ್ಸಿಕ್ಯೂಟಿವ್ ಮೆಂಬರ್ ಮಾತ್ರ ಅಲ್ಲದೆ ಎಲ್ಲ ಒಂದು ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥವರು ಜಯರಾಮ ಸಾಂತರು ಅವರು ನಮ್ಮೊಂದಿಗಿರುವುದು ಬಹಳ ಸಂತೋಷ ಕೊಟ್ಟಿದೆ. ಅದರ ಒಟ್ಟಿಗೆ ಓರ್ವ ಆದರ್ಶ ಕೃಷಿಕರು ಅವರು, ಯಾರು ನಮ್ಮ ರಮೇಶ್ ರೈ ಕಕ್ಕೆಮಜಲ್ರವರು, ಒಳ್ಳೆಯ ಸಂಘಟಕರು, ಅವರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಮತ್ತು ತಾವೆಲ್ಲರೂ ಕೂಡ ಈ ಸಂಸ್ಥೆಯ ವಿದ್ಯಾರ್ಥಿಗಳ ಹೆತ್ತವರಾದಂಥ ತಾವೆಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿದ್ದೀರಿ. ವಿದ್ಯಾಸಂಸ್ಥೆಯ ಅಧ್ಯಾಪಕ ಮಿತ್ರರೇ ಮತ್ತು ವಿದ್ಯಾರ್ಥಿನಿಯರೇ, ಮುಖ್ಯವಾಗಿ ಇಲ್ಲಿ ಪ್ರಸ್ತಾವನೆ ಮಾಡಬೇಕು ಅಂತ ನನ್ನಲ್ಲಿ ಅವರು ವಿನಂತಿಸಿಕೊಂಡ್ರು. ಹೆಚ್ಚು ದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ, ಆದರೆ ಒಂದೆರಡು ವಿಚಾರಗಳನ್ನು ತಾವು ತಮ್ಮ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಏನು ಅಂತಂದರೆ, ಒಂದು, ಈ ವಾರ್ಷಿಕೋತ್ಸವ ಅಂತ ಹೇಳುವಾಗ ಅದು ಏನದು? ವಾರ್ಷಿಕೋತ್ಸವ ಅಂದರೆ ಒಂದು ಸಂಸ್ಥೆ ನಡೆಸುವಂಥ ವಾರ್ಷಿಕೋತ್ಸವ, ಅದು ಆ ಸಂಸ್ಥೆಯ ಜೀವಂತಿಕೆಯನ್ನು ಪ್ರದರ್ಶಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ. ಇದೊಂದು ಉತ್ಸವದ ರೀತಿಯಲ್ಲಿ ಇರ್ತದೆ. ತಾವೆಲ್ಲರೂ ಸಂತೋಷ ಪಡುವುದು, ತಾವೂ ಸಂತೋಷ ಪಡುವುದು, ಇದು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಮಾತ್ರ ಅಲ್ಲದೆ ಈ ಸಂಸ್ಥೆ ಏನೇನು ಚಟುವಟಿಕೆಗಳನ್ನು ವರ್ಷಪೂರ್ತಿ ನಡೆಸಿಕೊಂಡು ಬರ್ತದೆಯೋ ಅದನ್ನು ತಮ್ಮ ಮುಂದೆ ಇಡ್ತಕ್ಕಂತಹ ಒಂದು ಕಾರ್ಯಕ್ರಮ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ವಿದ್ಯಾರ್ಥಿಗಳು, ನಿಮ್ಮ ಮಕ್ಕಳು, ಮುಖ್ಯವಾಗಿ ಮಕ್ಕಳು, ನಿಮ್ಮೆಲ್ಲರ ಮಕ್ಕಳು, ಅವರು ಬೇರೆ ಬೇರೆ ರೀತಿಯ ಒಂದು ಅವರಲ್ಲಿದ್ದಂಥ ಪ್ರತಿಭೆಯನ್ನು ಈ ವೇದಿಕೆಯ ಮೂಲಕ ಹೊರ ಹಾಕ್ತಾರೆ. ನೀವು ಅದನ್ನು ನೋಡ್ತೀರಿ. ಈಗ ಒಂದೆರಡು ನೃತ್ಯಗಳನ್ನು ನೋಡಿದಿರಿ, ಎಷ್ಟು ಚಂದ ಮಾಡಿ ಒಂದು ಯಕ್ಷಗಾನದ ಒಂದು ನೃತ್ಯವನ್ನು ಆ ಹುಡುಗಿ ಹೇಗೆ ಎಷ್ಟು ಚಂದ ಮಾಡಿದ್ರು ನೋಡಿ. ಅದೇ ರೀತಿಯಲ್ಲಿ ಇತರರು ಕೂಡ ನೃತ್ಯವನ್ನು ಬಹಳ ಚಂದವಾಗಿ ಇಲ್ಲಿ ನಿಮ್ಮ ಮುಂದೆ ಇಟ್ಟರು. ಇಂತಹ ಅನೇಕ ಕಾರ್ಯಕ್ರಮಗಳು ಮುಂದೆ ನಡೀಲಿಕ್ಕಿದೆ. ಸಭಾ ಕಾರ್ಯಕ್ರಮ ಆದ ನಂತರ ಮುಂದೆ ನಡೀಲಿಕ್ಕಿದೆ. ಹೆತ್ತವರು ತಮ್ಮ ಮಕ್ಕಳ ಆ ಪ್ರತಿಭೆಯನ್ನು ನೋಡಿ ಖುಷಿ ಪಡಿತಕ್ಕಂಥ, ಸಂತೋಷ ಪಡೆಯತಕ್ಕಂಥ ಒಂದು ಕಾರ್ಯಕ್ರಮ ಈ ವಾರ್ಷಿಕೋತ್ಸವ. ಆದ ಕಾರಣ ಈ ವಾರ್ಷಿಕೋತ್ಸವ ಅಂದರೆ ಅದು ದುಃಖ ತರುವಂಥದ್ದಲ್ಲ, ಅದು ನಮಗೆ ಖುಷಿ ಕೊಡುವಂಥದ್ದು. ಆದ ಕಾರಣ ಅದು ಒಂದು ವಿದ್ಯಾಸಂಸ್ಥೆಯ ಜೀವಂತಿಕೆಯನ್ನು ಪ್ರದರ್ಶಿಸತಕ್ಕಂಥ ಒಂದು ಕಾರ್ಯಕ್ರಮ. ಆದ ಕಾರಣ ಯಾವ ವಿದ್ಯಾಸಂಸ್ಥೆ ಆಗಿರಲಿ ಅಲ್ಲಿ ವಾರ್ಷಿಕೋತ್ಸವ ನಡೆಯಲೇಬೇಕು. ಇದು ಒಂದು ನಾವು ನೆನಪಿಡಬೇಕಾದಂಥ ಒಂದು ವಿಚಾರ. ಎರಡನೇದ್ದು, ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿದವರು ಯಾರು ಅಂದರೆ ಮಂಜುನಾಥ್ ರೇವನ್ಕರ್ ಅವರು. ನನಗೆ ಮಂಜುನಾಥ್ ರೇವನ್ಕರ್ ಅವರ ಧರ್ಮಪತ್ನಿಯವರು ಕೂಡ ಇದ್ದಾರೆ. ಇವರಿಬ್ಬರು ಕೂಡಿಕೊಂಡು ಈ ಸಂಸ್ಥೆ ಕಟ್ಟಿದ್ದಾರೆ. ಆದರೆ ಇಲ್ಲಿ ನನಗೆ ಅವರ ಮೇಲೆ ಯಾಕೆ ಅಷ್ಟು ಗೌರವ ಅಂತ ಹೇಳಿದರೆ, ನೋಡಿ, ಅವರೊಂದು ಉದ್ಯಮಿ ಆಗಿದ್ದವರು ಮಂಗಳೂರಿನಲ್ಲಿ. ಸೂರಜ್ ಜ್ಯುವೆಲರ್ಸ್ ಅಂತ ಹಂಪನಕಟ್ಟೆಯಲ್ಲಿ ಇತ್ತಂತೆ ಹಿಂದೆ, ನಾನು ನೋಡಲಿಲ್ಲ, ಹಿಂದೆ ಇತ್ತು, ಬಹಳ ಫೇಮಸ್ ಅದು. ನಾನು ಕೆಲವರೆಲ್ಲ ಹೇಳಿದ್ರು ಬಹಳ ಫೇಮಸ್ ಜ್ಯುವೆಲರಿ ಅಂತ. ನನಗನಿಸ್ತದೆ ಅವರಿಗೆ ಅಲ್ಲಿಯೇ ಮಂಗಳೂರಿನಲ್ಲಿ ಇದ್ದುಕೊಂಡು ಈ ಮುಡಿಪಿನಲ್ಲಿ ಇಷ್ಟು ಲಕ್ಷಾಂತರ ರೂಪಾಯಿ ಹಾಕಿ ಇಲ್ಲಿ ಒಂದು ಇಷ್ಟು ದೊಡ್ಡ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಇಷ್ಟು ಸಾವಿರ ಜನಗಳಿಗೆ ಅವರು ವಿದ್ಯೆ ಕೊಡ್ತಾರೆ ಅಂತ ಆದರೆ ಅವರ ಆ ಗೌರವ ಎಷ್ಟು ಅಂತ ನೀವು ಆಲೋಚನೆ ಮಾಡಿ. ನೀವು ಅವರಿಗೆ ಬಹಳಷ್ಟು ಗೌರವ ಕೊಡಬೇಕು. ಇಲ್ಲದಿದ್ದರೆ ಅವರಲ್ಲಿ ಮಂಗಳೂರಿನಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡ್ತಿದ್ರೆ ಅವರು ಎಷ್ಟು ಬೇಕಾದರೂ ಹಣ ಸಂಪಾದನೆ ಮಾಡಬಹುದಿತ್ತು, ಕೋಟಿ ಹಣ ಮಾಡಬಹುದಿತ್ತು. ಆದರೆ ಅವರು ಇಲ್ಲಿ ಬಂದು ಏನು ಮಾಡಿದ್ದಾರೆ, ಗ್ರಾಮೀಣ ಮಕ್ಕಳಿಗೆ ಏನು ಕೊಡಬೇಕು, ಶಿಕ್ಷಣವನ್ನು ಕೊಡಬೇಕು, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಎನ್ನುವಂಥ ಸದುದ್ದೇಶದಿಂದ ಅವರು ಬಂದು ಇಲ್ಲಿ ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದಾರೆ. ಆದ ಕಾರಣ ನೀವು ಅವರ ಮೇಲೆ ಅಭಿಮಾನ ಇಡಬೇಕು. ನಾನು 5 ವರ್ಷಗಳ ಹಿಂದೆ ರಿಟೈರ್ಡ್ ಆಗುವಾಗ ನನಗೆ ಫೋನ್ ಮಾಡಿದರು, ಯಾರು, ನಮ್ಮ ಮಂಜುನಾಥ್ ರೇವನ್ಕರ್, ರವೀಂದ್ರ ಮಾಸ್ಟರ್ ನೀವು ಬರಬೇಕು, ಅಕಾಡೆಮಿಕ್ ಅಡ್ವೈಸರ್ ಆಗಿ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಇಲ್ಲಿ ಬರಬೇಕು, ನಿಮಗೆ 30,000 ಸಂಬಳ ಕೊಡ್ತೇನೆ ಅಂತ. ಯಾವಾಗ 5 ವರ್ಷಗಳ ಹಿಂದೆ.
ನನಗೆ ಆಗುದಿಲ್ಲ, ನಾನು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೂಡ ಇದ್ದೇನೆ, ಅದೇ ರೀತಿಯಲ್ಲಿ ಕೃಷಿಯೂ ಕೂಡ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ನಾನು. ಆಮೇಲೆ 5 ವರ್ಷಗಳ ನಂತರ ಮೊನ್ನೆ ಪುನಃ ಫೋನ್ ಮಾಡಿದರು, ನೀವೊಂದು ನಮ್ಮ ಸಂಸ್ಥೆಗೆ ಬರಬೇಕು, ಅದಕ್ಕೆಲ್ಲ ಒಂದು ಗೈಡ್ ಮಾರ್ಗದರ್ಶಕರಾಗಿ ಬರಬೇಕು ಅಂತ. ಅದಕ್ಕೆ ನಾನು ಒಪ್ಪಿಕೊಂಡೆ. ಯಾಕೆ ಅಂತಂದರೆ ನಮಗೆ 5 ರೂಪಾಯಿ ನೀವು ಕೊಡಬೇಕಾಗಿಲ್ಲ, ನಾನು ಯಾವಾಗ ಬರಬೇಕು ಅಲ್ಲಿ ಆವಾಗ ಬರ್ತಾ ಇರ್ತೇನೆ, ನಿಮಗೆ ಮಾರ್ಗದರ್ಶಕರಾಗಿರ್ತೇನೆ, ನಿಮಗೆ ಸಂಪೂರ್ಣವಾದಂಥ ಸಹಕಾರವನ್ನು ನಾನು ಕೊಡ್ತೇನೆ ಎನ್ನುವಂಥ ಭರವಸೆಯೊಂದಿಗೆ ನಾನು ಈ ವಿದ್ಯಾಸಂಸ್ಥೆಗೆ ಬಂದದ್ದು. ಆದ ಕಾರಣ ಯಾಕೆ ಅಂದರೆ ಅಂಥ ಭಾವನೆ ನನ್ನಲ್ಲಿರ್ತಕ್ಕಂಥ ಯಾವ ಭಾವನೆ ಇದೆಯೋ ಆ ಭಾವನೆ ಹೆತ್ತವರಾದಂಥ ನಿಮಗೂ ಕೂಡ ಇರಬೇಕು. ಹೆತ್ತವರಂತ ನಿಮಗೂ ಕೂಡ ಆ ಭಾವನೆ ಬರಬೇಕು. ಯಾಕೆ ಅಂತಂದರೆ ಒಂದು ವಿದ್ಯಾಸಂಸ್ಥೆಯನ್ನು ನಡೆಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ವಿದ್ಯಾಸಂಸ್ಥೆ ಬೆಳೆಯಬೇಕಾಗಿದ್ದರೆ ಅದಕ್ಕೆ ಕೆಲವು ವಿಚಾರಗಳು ಉಂಟು. ಒಂದು, ಆ ವಿದ್ಯಾಸಂಸ್ಥೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಒಂದು ವಿದ್ಯಾಸಂಸ್ಥೆ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟರೆ ಏನಾಗ್ತದೆ ಅಂದರೆ ಆ ಸಂಸ್ಥೆ ಬೆಳೆಯುತ್ತದೆ. ಉತ್ತಮ ಶಿಕ್ಷಣ ಕೊಡುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಂಜುನಾಥ ರೇವಣ್ಕರ್ ಮಾಡಿ ಕೊಟ್ಟಿದ್ದಾರೆ. ಯಾಕೆಂತಂದರೆ ಇಲ್ಲಿ ಒಂದು 10, 30, 28 ಏನೋ ಅಧ್ಯಾಪಕರಿದ್ದಾರೆ. ನನಗೆ ಬಹಳ ಖುಷಿ ಅಂದರೆ ಒಳ್ಳೆ ಅಧ್ಯಾಪಕರು, ಎಲ್ಲ ಯಂಗ್ಸ್ಟರ್ಸ್ಗಳೇ, ಎಲ್ಲ ಸಣ್ಣ ಪ್ರಾಯದವರು, ದೊಡ್ಡ 50 ದಾಟಿದವರಲ್ಲ. 1-2 ಮಂದಿ ಏನೋ ಸ್ವಲ್ಪ 50 ವರ್ಷದವರಿದೆ, ಎಲ್ಲ ಸಣ್ಣ ಪ್ರಾಯದವರು, ಯಂಗ್ಸ್ಟರ್ಸ್ಗಳು. ಒಳ್ಳೆ ಟೀಚಿಂಗ್ ಮಾಡ್ತಾರೆ, ಒಳ್ಳೆ ಬೋಧನೆ ಮಾಡ್ತಾರೆ. ಆದ ಕಾರಣ ಅದಕ್ಕೆ ನನಗೆ ಖುಷಿ ಕೊಟ್ಟಂತಹ ಒಂದು ವಿಚಾರ. ಮತ್ತೆ ಅವರಿಗೆ ಬೋಧನೆ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಪೂರಕ ಅಂಶಗಳನ್ನು ಮ್ಯಾನೇಜ್ಮೆಂಟ್ ಮಾಡಿಕೊಟ್ಟಿದೆ. ಆದ ಕಾರಣ ಇಲ್ಲಿ ಅಂತಹ ಒಳ್ಳೆಯ ಶಿಕ್ಷಣ ಪಡೆಯಲಿಕ್ಕೆ ಬೇಕಾದಂತಹ ಅವಕಾಶಗಳು ಉಂಟು. ಅದರ ಜೊತೆಗೆ ಅನೇಕ ವರ್ಷಗಳಿಂದ ಸೂರಜ್ ಕಲಾ ಸಿರಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ. ದೇಶದ ಬೇರೆ ಬೇರೆ ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಯಾರ್ಯಾರು ದೊಡ್ಡ ಕಲಾವಿದರಿದ್ದಾರೆ ಅವರನ್ನೆಲ್ಲ ಕರೆಸಿದ್ದಾರೆ ಇಲ್ಲಿಗೆ. ಅವರನ್ನೆಲ್ಲ ಕರೆಸಿ ಇಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಆದ ಕಾರಣ ಯಾಕೆಂದರೆ ಆ ರೀತಿಯಲ್ಲಿ ಮಾಡಿದಾಗ ನಮ್ಮ ಮಕ್ಕಳು ಕೂಡ ಅದನ್ನು ನೋಡಿ ಈ ಕಲಾ ಪ್ರತಿಭೆಗಳನ್ನು ಹೇಗೆ ಬೆಳೆಸಬಹುದು ಎನ್ನುವುದು ಅವರಿಗೆ, ನಮ್ಮ ಮಕ್ಕಳಿಗೆ ಗೊತ್ತಾಗ್ತದೆ. ಇಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು. ಯಾಕೆಂದರೆ ಸಂಗೀತ, ಸಾಹಿತ್ಯ, ಕಲೆ ಎಲ್ಲ ಮನುಷ್ಯನನ್ನು ಎಲ್ಲಿಂದ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೇರಿಸುವಂತಹ ಮಾಧ್ಯಮಗಳು. ಅದು ಎಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿ, ಒಂದು ಕಲೆ ಒಬ್ಬರನ್ನು ಎಷ್ಟರ ಮಟ್ಟಿಗೆ ಏರಿಸ್ತದೆ ಎನ್ನುವುದಕ್ಕೆ ನಾವೀಗ ಕಾಂತಾರ ಸಿನಿಮಾ ನೋಡಿ ಆ ಒಬ್ಬ ವ್ಯಕ್ತಿ ನೋಡಿ, ಆ ಋಷಭ್ ಶೆಟ್ಟಿ ಅನ್ನುವುದು ಜಗತ್ ಪ್ರಸಿದ್ಧರಾಗಿದ್ದಾರೆ ಈಗ ನೋಡಿ. ಆ ರೀತಿಯ ಕಲೆಗೆ ಅಷ್ಟು ಶಕ್ತಿ ಉಂಟು. ಈಗ ನಮ್ಮ ಇವರು ಕೂಡ ಪುಷ್ಪರಾಜರು ಕೂಡ ಒಬ್ರು ಸಿಕ್ಕಿದ ಕೂಡಲೇ, ಈಗ ಜಗದೀಶ ಆಳ್ವ ಕುವೆತ್ ಬೈಲವರು ಬಂದು ಇವರು ಪುಷ್ಪರಾಜ್ ಅಂತ ಅವರಿಗೆ ಗೊತ್ತಿರಲಿಲ್ಲ. ಮತ್ತೆ ಹೇಳುವಾಗ ಎಷ್ಟು ಖುಷಿ ಆಯ್ತು ಅವರಿಗೆ, ಕೈ ಹಿಡ್ಕೊಂಡು ಹೇಳಿದ್ರು ನಾನು ನಿಮ್ಮ ಅಭಿಮಾನಿ ಅಂತ. ಆದ ಕಾರಣ ನೋಡಿ ಅಂತ ಅನೇಕ ಮಂದಿಗಳಿರ್ತಾರೆ. ಆದ್ದರಿಂದ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ವಿದ್ಯೆಯ ಜೊತೆಗೆ ನಮ್ಮ ಮಕ್ಕಳಿಗೆ ಅಂತಹ ಸಂಗೀತ, ಸಾಹಿತ್ಯ, ಕಲೆಯಲ್ಲಿ ಅಭಿರುಚಿ ಇರಬೇಕು. ಅಭಿರುಚಿ ಇದ್ದಾಗ ಏನಾಗ್ತದೆ, ನಮ್ಮ ಮಕ್ಕಳಲ್ಲಿ ವಿದ್ಯೆಯ ಜೊತೆಗೆ ಸಂಸ್ಕಾರ ಬೆಳೆಯುತ್ತದೆ. ಒಳ್ಳೆಯ ಸಂಸ್ಕಾರ ಬೆಳೆದಾಗ, ಯಾಕೆಂದ್ರೆ ನಮ್ಮ ಸಮಸ್ಯೆಯೇ ಅದು. ಈಗ ಎಂಥದ್ದು, ವಿದ್ಯೆಗೆ ನಮ್ಮ ಶಿಕ್ಷಣಕ್ಕೆ ಸಮಸ್ಯೆ ಇಲ್ಲ ನಮಗೆ. ನಮ್ಮ ಮನೆಗಳಲ್ಲಿ ನಮ್ಮ ವಿದ್ಯಾರ್ಥಿ ಮಕ್ಕಳೆಲ್ಲ ಈಗ ಪದವೀಧರರು, ಬೇಕಾದಷ್ಟು ಶಿಕ್ಷಣ ಕೊಟ್ಟಿದ್ದೇವೆ ನಾವು. ಆದರೆ ಕೊರತೆ ಒಂದೇ, ಏನು, ಒಳ್ಳೆಯ ಗುಣ ಹೊಂದಿರಬೇಕು, ಒಳ್ಳೆಯ ಗುಣನಡತೆ ಇರಬೇಕು ಮಕ್ಕಳಲ್ಲಿ. ಅದರ ಜೊತೆಗೆ ಒಳ್ಳೆಯ ಸಂಸ್ಕಾರ ಇರಬೇಕು. ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನೇ ಗೌರವಿಸಲಿಕ್ಕೆ, ಪ್ರೀತಿಸಲಿಕ್ಕೆ ನಮ್ಮಿಂದ ಆಗುದಿಲ್ಲ ಅಂತಾದರೆ ನಮ್ಮ ಮಕ್ಕಳು ಇದ್ರೇನು ಇಲ್ಲದಿದ್ರೇನು, ಅದಾಗಬಾರ್ದು. ನಮ್ಮ ದೇಶವನ್ನೇ ಪ್ರೀತಿಸಲಿಕ್ಕೆ, ಗೌರವಿಸಲಿಕ್ಕೆ ನಮಗೆ ಆಗುವುದಿಲ್ಲ, ನಮ್ಮಲ್ಲಿ ಅಂತ ಮನಸ್ಸಿಲ್ಲ ಅಂತಾದರೆ ನಾವು ನಮ್ಮನೆಗೆ ಇದ್ರೇನು ಇಲ್ಲದಿದ್ರೇನು. ಆದ ಕಾರಣ ಅಂತಹದ್ದಾಗಬಾರ್ದು. ವಿದ್ಯೆಯ ಜೊತೆಗೆ ಒಳ್ಳೆಯ ಗುಣನಡತೆಗಳಿರಬೇಕು. ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಪ್ರೀತಿಸುವಂತಹ, ಗೌರವಿಸುವಂತಹ, ಮನೆಯಲ್ಲಿರ್ತಕ್ಕಂತಹ ಹಿರಿಯರನ್ನು ಪ್ರೀತಿಸುವಂತಹ, ಗೌರವಿಸುವಂತಹ, ಮನೆಗೆ ಬಂದಂಥವರನ್ನು ಆತಿಥ್ಯ ಮಾಡತಕ್ಕಂತಹ, ಅದೇ ರೀತಿಯಲ್ಲಿ ಒಬ್ಬರ ವ್ಯಕ್ತಿಯೊಂದಿಗೆ ಪ್ರೀತಿಯಿಂದ, ನಗುಮುಖದಿಂದ ಮಾತನಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎನ್ನುವಂತ ಇದ್ದಿದ್ರೆ ಇದು ಬಹಳ ಸಮಸ್ಯೆ ಆಗ್ತದೆ. ಅಂಥದ್ದಾಗಬಾರ್ದು. ನಮ್ಮ ಮಕ್ಕಳು ಶಿಕ್ಷಣದ ಜೊತೆಗೆ ಒಳ್ಳೆಯ ನಡತೆಯನ್ನು ಹೊಂದಿರತಕ್ಕಂತಹ, ಒಳ್ಳೆಯ ಸಂಸ್ಕಾರವನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳಾಗಬೇಕು ಎನ್ನುವಂಥದ್ದೇ ನಮ್ಮ ಈ ವಿದ್ಯಾಸಂಸ್ಥೆಯ ಮುಖ್ಯವಾದಂತಹ ಉದ್ದೇಶ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಂಜುನಾಥ ರೇವಣ್ಕರ್ ಅವರು ಮಾಡಿದ್ದಾರೆ. ನಮ್ಮ ಅಧ್ಯಾಪಕರು ಅದರೊಟ್ಟಿಗೆ ಒಳ್ಳೆಯ ಪ್ರಾಂಶುಪಾಲರು ಕೂಡ ಇದ್ದಾರೆ, ಅವರು ಕೂಡ ಯಂಗೆ.
ಒಳ್ಳೆಯ ಟ್ರಾನ್ಸ್ಫರ್ ಕೂಡ ಇದ್ದಾರೆ, ಬಹಳ ಶಿಸ್ತಿನಿಂದ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಆದ ಕಾರಣ ಅಂಥವರ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇರುವುದರಿಂದಾಗಿ ನಮ್ಮ ಮಕ್ಕಳಿಗೆ ಯಾವ ರೀತಿಯ ಭಯ ಇಲ್ಲ. ಎಲ್ಲ ಮಕ್ಕಳು ಒಳ್ಳೆಯ ವಿದ್ಯೆಯನ್ನು ಪಡೆದು ಒಳ್ಳೆಯ ಸಂಸ್ಕಾರಿತ ವಿದ್ಯಾರ್ಥಿಗಳಾಗುವುದಕ್ಕೆ ಇಲ್ಲಿ ಎಲ್ಲ ಅವಕಾಶಗಳು ಉಂಟು ಎನ್ನುವಂಥದ್ದು ಬಹಳ ಖುಷಿ ಕೊಡತಕ್ಕಂಥ ವಿಚಾರ. ಮಾತ್ರ ಅಲ್ಲದೆ ಈ ಹಿಂದೆ ಅನೇಕ ಸಲ 100% ರಿಸಲ್ಟ್ ಕೂಡ ಬಂದಿದೆ, ಒಳ್ಳೆಯ ಫಲಿತಾಂಶವೂ ಕೂಡ ಬರ್ತಾ ಇದೆ. ಮಂಜುನಾಥ ರೇವಣ್ಕರ್ ಅವರ ಕನಸು ಏನು ಅಂತಂದ್ರೆ ರ್ಯಾಂಕ್ ಬರಬೇಕು ಅಂತ, ಒಂದು 10 ರ್ಯಾಂಕ್ ನಮ್ಮ ಶಾಲೆಗೆ ಬರಬೇಕು, ರ್ಯಾಂಕ್ ಬರಬೇಕು ಅಂತ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಧ್ಯಾಪಕರೀಗ ಮಾಡ್ತಾ ಇದ್ದಾರೆ. ರ್ಯಾಂಕ್ ಬರ್ಬೋದು, ಒಳ್ಳೆಯ ಶಿಕ್ಷಣ ಇಲ್ಲಿ ಸಿಗಬಹುದು, ಏನು ಕೂಡ ತೊಂದರೆ ಇಲ್ಲ. ಇಂತಹ ವಾರ್ಷಿಕೋತ್ಸವಗಳು ವರ್ಷವೂ ನಡೆಯುತ್ತಲೇ ಇರಲಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಾ ಇರುವಾಗ ನಮಗೆ ಒಳ್ಳೆಯ ಯಾಕಂದರೆ ಈಗ ಪ್ರಕೃತಿಯ ಒಂದು ತೊಂದರೆ ಉಂಟು, ಯಾವ ಹೊತ್ತಿಗೆ ಯಾವಾಗ ಮಳೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಪ್ರಕೃತಿಯು ಕೂಡ ಇವತ್ತು ಸ್ವಲ್ಪ ಏನು ಮಾಡ್ತಾ ಇದೆ, ನಮಗೆ ಆಶೀರ್ವಾದ ಮಾಡ್ತಾ ಇದೆ ಅಂದರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಇದು ಒಂದು ಸರ್ವಧರ್ಮ, ಇದೊಂದು ದೇವಮಂದಿರ. ವಿದ್ಯಾಮಂದಿರ ಅಂದರೆ ಅದೊಂದು ದೇವಮಂದಿರ. ಆದ ಕಾರಣ ಎಲ್ಲ ಜಾತಿ ಧರ್ಮ ವರ್ಗದ ಜನಗಳು ಇಲ್ಲಿ, ಈ ಜನಗಳ ಮಕ್ಕಳು ಇಲ್ಲಿ ಇದ್ದಾರೆ. ಎಲ್ಲ ಸರ್ವಧರ್ಮ ಸಮನ್ವಯವಾದಂಥ ಒಂದು ಕ್ಷೇತ್ರ ಇದು. ಈ ಕ್ಷೇತ್ರ ನಿಜವಾಗಿ ಒಂದು ದೇವಮಂದಿರ. ಇಲ್ಲಿ ನಾವು ಪಡೆದಕ್ಕಂತಹ ವಿದ್ಯೆ, ನಾವು ಪಡೆದಕ್ಕಂತಹ ಶಿಕ್ಷಣ, ಅದು ನಿಮ್ಮ ಬದುಕಿಗೆ ಒಳ್ಳೆಯ ಒಂದು ಆಶಾದೀಪವಾಗಿ ಬೆಳಗಲಿ. ಅದೊಂದು ನಂದಾದೀಪ ಆಗಲಿ ನೀವು ಪಡೆಯತಕ್ಕಂಥ ಶಿಕ್ಷಣ ಅಂತ ನಾನು ಸಂದರ್ಭದಲ್ಲಿ ಹಾರೈಸಿ, ನಿಮಗೆಲ್ಲರಿಗೂ ಕೂಡ ಈ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ಈ ನಾವು ಆರಾಧಿಸಿಕೊಂಡು ಬಂದಂಥ ಎಲ್ಲ ದೇವರುಗಳು ಆ ಕಾಣದಂಥ ಒಂದು ಶಕ್ತಿ ನಿಮಗೆ ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನಿತ್ತು ಅನುಗ್ರಹಿಸಲಿ. ನಮ್ಮ ಮಕ್ಕಳೆಲ್ಲ ನಿಮ್ಮ ಮನೆಯ ಸಂಪತ್ತಾಗಲಿ, ನಮ್ಮ ಮಕ್ಕಳೆಲ್ಲ ದೇಶದ ಸಂಪತ್ತಾಗಲಿ ಅಂತ ನಾನು ಸಂದರ್ಭದಲ್ಲಿ ಹಾರಿಸಿದ್ದೇನೆ, ಮಾತು ತಿಳಿಸಿದ್ದೇನೆ. ಜ್ಞಾನದ ಬೆಳಕನ್ನು ಹರಿಸುವ ಮಾತುಗಳನ್ನು, ನಿಮ್ಮ ಅನುಭವದ ಸಾರವನ್ನು ತಿಳಿಸುವ ನುಡಿಗಳು ನಮಗೆಲ್ಲ ಮಾರ್ಗದರ್ಶನವಾಗಿದೆ. ನಿಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಕ್ಕಾಗಿ ಧನ್ಯವಾದಗಳು. ಸೋ ಫ್ರಮ್ ಸೋ 2025 ಕನ್ನಡದ ಸಾಮಾಜಿಕ ಭಯಾನಕ ಚಲನಚಿತ್ರ ಜಿ.ಪಿ. ತುಮಿನಾಡು ಬರೆದ ನಿರ್ದೇಶಿಸಿದ್ದಾರೆ. ದಕ್ಷಿಣ ಕನ್ನಡದ ಒಂದು ಗ್ರಾಮದ ವಿಶಿಷ್ಟ ಪಾತ್ರಗಳನ್ನು ಮತ್ತು ಅಲ್ಲಿನ ಜೀವನವನ್ನು ಚಿತ್ರಿಸುವ ಅದ್ಭುತವಾದ ಚಿತ್ರವಾಗಿದೆ. ಬಂದರು ಬಂದರು ಭಾವ ಬಂದರು, ಬಂದರು ಬಂದರು ಭಾವ ಬಂದರು ಎಂಬ ಹಾಡಿನ ಮೂಲಕ ಪ್ರಖ್ಯಾತರಾದ ಪುಷ್ಪರಾಜ್ ಬೊಳ್ಳೂರ್ ಇದೀಗ ನಮ್ಮ ಸಂಸ್ಥೆಯ ಪರವಾಗಿ ಪುಟ್ಟದಾದ ಸನ್ಮಾನದ ಕಾರ್ಯಕ್ರಮ ಇದ್ದಾರೆ. ನಮ್ಮ ಸಂಸ್ಥೆಯ ಶಿಕ್ಷಕಿ ಆಶಲತಾ ಮ್ಯಾಮ್. ಎಲ್ಲರಿಗೂ ಶುಭ ಸಂಜೆ. ಇಂದಿನ ಮುಖ್ಯ ಅತಿಥಿಗಳಾದ ಪುಷ್ಪರಾಜ್ ಬೊಳ್ಳಾರ್ ಇವರ ಕಿರು ಪರಿಚಯ. ಇವರು 18/2/1974 ಕಾಸರಗೋಡಿನ ಬೊಳ್ಳಾರ ಎಂಬ ಊರಿನ ಕೂಡು ಕುಟುಂಬದಲ್ಲಿ ಜನಿಸಿದರು. ಇವರ ವಿದ್ಯಾರ್ಹತೆ 10ನೇ ತರಗತಿ. ಬಾಲ್ಯದಿಂದಲೇ ಸಂಗೀತ ಹಾಗೂ ಆರ್ಕೆಸ್ಟ್ರಾದಲ್ಲಿ ಆಸಕ್ತಿಯನ್ನು ಹೊಂದಿದ್ದರು. ಇವರು ಕಳೆದ 24 ವರ್ಷಗಳಿಂದ ತಮ್ಮನ್ನು ತಾವು ನಾಟಕ ರಂಗದಲ್ಲಿ ತೊಡಗಿಸಿಕೊಂಡಿದ್ದರು ಮತ್ತು ಕಳೆದ 12 ವರ್ಷಗಳಿಂದ ಚಿತ್ರರಂಗದಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದು ತುಳು ಸಿನಿಮಾಗಳಲ್ಲಿ 75ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾದಲ್ಲಿ ಲೂನಾ ಡ್ರೈವರ್, ಕಾಂತಾರ ಸಿನಿಮಾದಲ್ಲಿ ಗರ್ನಲಬ್ಬು ಹಾಗೂ ಇತ್ತೀಚೆಗೆ ಬಿಡುಗಡೆಗೊಂಡ ಜನರ ಮೆಚ್ಚುಗೆಗೆ ಪಾತ್ರವಾದ ಸಿನಿಮಾ ಸೋ ಫ್ರಮ್ ಸೋ ಸಿನಿಮಾದಲ್ಲಿ ಭಾವ ಎಂಬ ಪಾತ್ರದಿಂದ ಎಲ್ಲರ ಮನೆ ಮಾತಾಗಿದ್ದಾರೆ. ಇವರ ಮುಂದಿನ ವೃತ್ತಿ ಜೀವನವು ಸುಖಕರವಾಗಿರಲಿ ಎಂದು ಹಾರೈಸುವ ಸೂರಜ್ ವಿದ್ಯಾಸಂಸ್ಥೆಯಿಂದ ಇವರಿಗೆ ಹಾರೈಸುತ್ತಿದ್ದೇನೆ.
ಎಲ್ರಿಗೂ ನಮಸ್ಕಾರ. ಭಾಷಣ ಅಂತ ಹೇಳುವಾಗ ಅದಕ್ಕೆ ಒಂದು ಕಲೆನೇ ಬೇರೆ. ನನಗೆ ಭಾಷಣ ಮಾಡಲಿಕ್ಕೆ ಬರೋದಿಲ್ಲ. ಜಸ್ಟ್ ಏನಾದರೂ ಸ್ಕ್ರಿಪ್ಟ್ ಇದ್ದೆ ಏನಾದರೂ ಆ್ಯಕ್ಟ್ ಮಾಡ್ತೀನಿ ಬಿಟ್ಟು ಭಾಷಣ ಮಾಡೋರು ಇದ್ದಾರೆ. ಸೂರಜ್ ಕಾಲೇಜ್ ಭಾಳ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ವೇದಿಕೆಯಲ್ಲಿ ಮಕ್ಕಳು ಕಲಾ ಪ್ರದರ್ಶನವನ್ನು ನಾನು ನೋಡಿದೆ. ಆಗಲೇ ಗೊತ್ತಾಯಿತು ಈ ಕಾಲೇಜ್ ಕಲೆಗೆ ಎಷ್ಟು ಪ್ರೋತ್ಸಾಹ ಮಾಡುತ್ತೆ ಅಂತೇಳಿ. ಒಂದು ಒಳ್ಳೆ ಪ್ರೋತ್ಸಾಹ ಕೊಡುವಂಥ, ಕಲೆಗೆ ಪ್ರೋತ್ಸಾಹ ಕೊಡುವಂಥ ಕಾಲೇಜ್ ಅಂತ ಆ ಮಕ್ಕಳನ್ನು ನೋಡಿದ ಕೂಡಲೇ ಗೊತ್ತಾಯಿತು. ನಾನು ಕಾಲೇಜಿಗಾಗಲಿ ಶಾಲೆಗಾಗಲಿ ಕರೆದಾಗ ಅತಿಥಿಗಳು ಬೇಗ ಬೇಗ ಓಡ್ಕೊಂಡು ಬರ್ತಾರೆ. ಯಾಕೆಂದರೆ ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಬುದ್ಧಿವಾದ ಹೇಳಲಿಕ್ಕಾಗ್ತದೆ. ಅವರಿಗೆ ಮಾತ್ರ ಬುದ್ಧಿವಾದ ಹೇಳಲಿಕ್ಕೆ ಆಗೋದು, ಬೇರೆ ಎಲ್ಲಿ ಕಾರ್ಯಕ್ರಮದಲ್ಲಿ ಬುದ್ಧಿವಾದ ಹೇಳಲಿಕ್ಕೆ ಆಗೋದಿಲ್ಲ. ಅವರು ಪಾಪ ಕೂತ್ಕೊಂಡು ಕೇಳ್ತಾರೆ ಅಂತ. ಆದರೆ ನಾನು ಮಕ್ಕಳಿಗೆ ಬುದ್ಧಿವಾದ ಹೇಳೋದಿಲ್ಲ, ನಾನು ಪೇರೆಂಟ್ಸಿಗೆ ಹೇಳೋದು ಇಷ್ಟೇ. ಮಕ್ಕಳಿಗೆ ಕಲೀಲಿಕ್ಕೆ ಅಂತೇಳಿ ನಾವು ತುಂಬ ಫೋರ್ಸ್ ಮಾಡೋದು ಬೇಡ. ಅವರನ್ನು ನಾವು ಮಾರ್ಕಿನತ್ತ ಓಡಿಸ್ತಾ ಇರ್ತೀವಿ, ಮಾರ್ಕ್ 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 ಅಂತೇಳಿ. ಖಂಡಿತ ಮಾರ್ಕಿನಿಂದ ಅವರನ್ನು ಓಡಿಸಬೇಡಿ. ಅವರೊಳಗೆ ಏನಾದರೂ ಒಂದು ಕಲೆ ಇರುತ್ತೆ. ನೃತ್ಯ ಆಗಿರಲಿ, ಸಂಗೀತ ಆಗಿರಲಿ, ನಟನೆ ಆಗಿರಲಿ, ಯಕ್ಷಗಾನದಂಥ ಕಲೆಗಳು ಅವರ ಒಳಗೊಳಗಿರುತ್ತದೆ. ಅದನ್ನು ಹೆಕ್ಕಿ ಹೊರಗೆ ತೆಗೀರಿ. ಅವರಿಗೆ ಯಾವುದು ಇಂಟ್ರೆಸ್ಟ್ ಇದೆಯಾ ಅದರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಿ. ಅದಕ್ಕೆ ನೀವು ಸ್ವಲ್ಪ ಪ್ರೋತ್ಸಾಹ ಮಾಡಿ. ಆ ಮಕ್ಕಳು ಎತ್ತರಕ್ಕೆ ಬೆಳೀತಾರೆ. ಕಲಿಬಾರ್ದು ಅಂತಲ್ಲ, ಕಲಿಬೇಕು. ಕೆಲವು ಮಕ್ಕಳಿಗೆ ಪಾಪ ಕಲಿಕೆ ತಲೆಗೆ ಹತ್ತಾ ಇಲ್ಲ. ಅವರನ್ನು ಒಡೆದು ಬಡ್ದು ನಾವು ಕಲಿಸ್ತಾ ಇರ್ತೀವಿ. ಅದು ಅವರನ್ನು ಇನ್ನೂ ಕುಗ್ಗಿಸ್ತದೆ. ನನ್ನ ಪ್ರಕಾರ ಅವರಲ್ಲಿ ಏನಾದರೂ ಕಲೆ ಇದ್ದರೆ ಅದನ್ನು ಹೊರಗೆ ಇಡಲಿಕ್ಕೆ ನಾವು ಪ್ರಯತ್ನ ಮಾಡುವ. ಆ ಮಕ್ಕಳಿಗೆ ಯಾವುದರ ಬಗ್ಗೆ ಆಸಕ್ತಿ ಇದೆ ಅಂತ ನಾವು ನೋಡಿಕೊಂಡು ಅದರ ಬಗ್ಗೆ ಕಲಿಕೆಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನಿಸೋಣ. ಯಾಕೆಂದರೆ ಮಕ್ಕಳಲ್ಲಿ ಏನಾದರೂ ಒಂದು ಕಲೆ ಇದ್ದರೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ತುಂಬ ಎತ್ತರಕ್ಕೆ ಬೆಳೀತಾರೆ ಮಕ್ಕಳು. ಇದೆ ಈಗ ಇಲ್ಲಿಯ ಮಕ್ಕಳೇ ಈಗ ನೃತ್ಯ ಮಾಡಿದ್ದು ನೋಡಿದೆ. ಆ ಮಕ್ಕಳು ಇನ್ನೂ ಎತ್ತರಕ್ಕೆ ಬೆಳೆದು ನಾಳೆ ದಿನ ದೊಡ್ಡ ಹೆಸರು ಮಾಡಿಕೊಂಡು ಇದೇ ವೇದಿಕೆಯಲ್ಲಿ ಪ್ರಶಸ್ತಿ ಅಥವಾ ಏನಾದರೂ ಸನ್ಮಾನ ತಗೊಳ್ಬೇಕಾದ್ರೆ ನಮಗೆ ತುಂಬ ಹೆಮ್ಮೆ ಅನಿಸ್ತದೆ. ಯಾಕೆಂದರೆ ಇದೇ ಶಾಲೆಯಲ್ಲಿ, ಇದೇ ಕಾಲೇಜಲ್ಲಿ ಕಲ್ತಂಥ ಒಂದು ಹುಡುಗಿ ಅಥವಾ ಹುಡುಗ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾನಲ್ಲ ಅಂತೇಳಿ ನಮಗೆ ಖುಷಿಯಾಗುತ್ತೆ. ಅಂಥ ಒಂದು ಹೆಸರು ಬರಲಿ ಈ ಕಾಲೇಜಿಗೆ. ಮತ್ತು ಯಾವುದೇ ಕಲೆ ಆದರೆ ಅದಕ್ಕೆ ಕಷ್ಟ ಇದೆ. ಯಾವುದು ಸುಲಭದಲ್ಲಿ ಸಿಕ್ಕುವುದಿಲ್ಲ. ಕಲೆ ಆಗಿರಲಿ ಯಾವುದೇ, ಅದನ್ನು ನಾವು ಪ್ರೀತಿಸಬೇಕಷ್ಟೇ. ನಾವು ಏನಾಗಬೇಕು ಅಂತೇಳಿ ನಾವು ಹೊರಟಿದ್ದೇವ ಅದನ್ನು ನೀವು ಪ್ರೀತಿಸಿ. ನೀವು ಯಾವುದೋ ಒಂದು ಕಲೆಯನ್ನು ನಾನು ಆ ಕಲೆಯಿಂದಾಗಿ ನನ್ನನ್ನು ಹೊರಹೊಮ್ಮಿಸಬೇಕು ಅಂತೇಳಿ ನೀವು ತಲೆಯಲ್ಲಿ ಇಟ್ಕೊಂಡಿದ್ರೆ ಅದರ ಬಗ್ಗೆನೇ ಚಿಂತನೆ ಮಾಡಿ, ಅದರ ಬಗ್ಗೆ ಕಲಿಯಿರಿ. ನೀವು ಎತ್ತರಕ್ಕೆ ಬೆಳಿತೀರಾ. ಅದನ್ನು ನಿಮ್ಮನ್ನು ಖಂಡಿತ ಕೈ ಹಿಡ್ಕೊಳ್ತದೆ. ನನ್ನನ್ನು ಅಷ್ಟೇ. ನಾನು ಆರ್ಕೆಸ್ಟ್ರಾ ಸಿಂಗರ್ ಆಗಿ ಬಂದವ. ನಾನೀಗ ಆರ್ಕೆಸ್ಟ್ರಾದಲ್ಲಿ ಆಡ್ತಾ ಇರಬೇಕಾದ್ರೆ ನನಗಾಯಿತು ಇದರಲ್ಲಿ ಏನೂ ಸಾಧನೆ ನನ್ನಿಂದ ಆಗಲಿಕ್ಕಿಲ್ಲ ಅಂತೇಳಿ. ದೇವದಾಸ್ ಕಾಪಿಕಾಡ್, ನವೀನ್ ಡಿ ಪಡೀಲ್ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನು ನೋಡಿ ಕಲ್ತವ ನಾನು ಆ್ಯಕ್ಟಿಂಗು. ಅವರೆಲ್ಲ ನನ್ನ ಗುರುಗಳು ಅಂತ ಹೇಳ್ತೀನಿ ನಾನು. ಅವರನ್ನು ನೋಡಿ ಕಲಿತು ಈಗ ಚಿತ್ರರಂಗದಲ್ಲಿದ್ದೀನಿ. ನಾನು ಈ ಕ್ರೆಡಿಟ್ಸ್ ಎಲ್ಲ ಅವರಿಗೆ ಕೊಡ್ತೀನಿ. ಯಾಕೆಂದರೆ ನಾನು ಏಕಲವ್ಯ ಅಂತಾರ, ಅವರನ್ನು ನೋಡಿ ಕಲ್ತವ. ಹಾಗೆ ನಿಮ್ಮ ಮಕ್ಕಳಿಗೂ ಅಷ್ಟೇ ಕಲೀಲಿಕ್ಕೆ ಹೇಳಿ. ಯಾವುದೇ ಕ್ಷೇತ್ರ ಆಗಿರಲಿ ಅದನ್ನು ಪ್ರೀತಿಸಿ ಕಲೀರಿ. ಆ ಮಟ್ಟಕ್ಕೆ ಖಂಡಿತ ತಂದು ನಿಲ್ಲಿಸ್ತದೆ ಅದು. ಮೊನ್ನೆ ಒಂದು ವಿಷಯ ಆಯಿತು. ನನಗೊಬ್ಬ ಫೋನ್ ಮಾಡಿ ಹೇಳಿದರು, ಅಣ್ಣ ನಾನು ನಿಮ್ಮ ತುಂಬ ದೊಡ್ಡ ಅಭಿಮಾನಿ ಅಂತ. ಥ್ಯಾಂಕ್ ಯು ಅಣ್ಣ ಅಂತ ಹೇಳಿದೆ. ಸರ್ ನನಗೂ ಒಂದು ಫಿಲ್ಮಲ್ಲಿ ಮಾಡಬೇಕು ಅಂತ ಆಸೆ ಇದೆ ಅಂತ. ಓ ತೊಂದರೆ ಇಲ್ಲ ಮಾಡಿ. ನೀವು ಯಾವ ನಾಟಕ ಟೀಮಲ್ಲಿದ್ದೀರಾ ಅಂತ ಕೇಳಿದೆ. ಇಲ್ಲ ನಾಟಕ ಟೀಮಲ್ಲಿ ಇಲ್ಲ. ಅಲ್ಲ ನಾಟಕ ಮಾಡಿದ್ದೀರಾ ಕೇಳಿದೆ. ಇಲ್ಲ ನಾಟಕ ಮಾಡಲಿಲ್ಲ. ಅಲ್ಲ ಯಾವುದಾದ್ರೂ ಒಂದು ಸ್ಟೇಜ್ ಫಂಕ್ಷನ್ ಯಾವುದಕ್ಕಾದ್ರೂ ಹೋಗಿದ್ದೀರಾ? ಇಲ್ಲ ಅಂತ ಹೇಳಿದರು. ನಾನು ಕೇಳಿದೆ ನೀವೇನು ಕೆಲಸ ಮಾಡ್ಕೊಂಡಿದ್ದೀರಾ ಅಂತ. ನಾನು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ದೀನಿ, ಅದರ ಕಾಂಟ್ರಾಕ್ಟ್ರ್ ಅಂತ ಹೇಳಿದರು. ಸರ್ ಎಷ್ಟು ಸೈಟ್ ಇದೆ? ಒಂದು 5-6 ಸೈಟ್ ಇದೆ ಸರ್. ಒಂದು ಸೈಟ್ ನನಗೆ ಕೊಡ್ತೀರಾ ಕೇಳಿದೆ. ನೀವು ಎಲೆಕ್ಟ್ರಿಷಿಯನ್ ಆಗಿ ಹೇಳಿದ್ರು ಅವರು. ಇಲ್ಲ ಎಲೆಕ್ಟ್ರಿಷಿಯನ್ ಅಲ್ಲ. ಎಲೆಕ್ಟ್ರಿಕಲ್ ಕೆಲಸ ಬರ್ತದಾ? ಇಲ್ಲ. ಏನು ಸರ್ ಎಲೆಕ್ಟ್ರಿಕಲ್ ಕೆಲಸನೂ ಬರೋದಿಲ್ಲ, ನಿಮಗೆ ಸೈಟ್ ಕೊಟ್ಟರೆ ಹೇಗೆ ಸರ್ ಅಂತ. ಅದನ್ನೇ ನಾನು ನಿಮಗೆ ಕೇಳಬೇಕಾದ್ದು. ನಿಮಗೆ ಏನೂ ಗೊತ್ತಿಲ್ಲ, ನಿಮಗೆ ಫಿಲ್ಮಲ್ಲಿ ಚಾನ್ಸ್ ಕೊಡಬೇಕಂದ್ರೆ ನಾನು ಹೇಗೆ ಕೊಡಲಿ? ಅದಕ್ಕೆ ಕಲೀರಿ. ಯಾವುದೇ ಕಲೆಯನ್ನಾಗಲಿ ಕಲೀರಿ. ಕಲಿತ ಮೇಲೆ ನಿಮಗೆ ಖಂಡಿತ ಹೆಸರು ಬರುತ್ತೆ. ನೀವು ಆ ಕಲೆಯನ್ನು ಮಾತ್ರ ಪ್ರೀತಿಸಿ. ಹೆಸರು ಮತ್ತು ಹಣ ಅದು ಅದಾಗಿಯೇ ಬರುತ್ತದೆ. ನೀವು ಅದರಿಂದ ಹೋಗಬೇಡಿ, ಹಣದ ಹಿಂದೆ ಹೋಗಬೇಡಿ. ಅದು ಅದಾಗಿಯೇ ಬಂದಾಗ ನಾವು ಸ್ವೀಕಾರ ಮಾಡಿದರೆ ಆಯಿತು.
ಕಲೆಯಲ್ಲಿ ಅದೊಂದು ವಿಶೇಷ. ಎಲ್ಲರೂ ಕೆಲವರು ಅನಿಸ್ತಾರೆ, ಓ ನಾಟಕ ಮಾಡಿದರೆ ನನಗೆ ಹಣ ಬರ್ಬೋದು, ಆ ಫಿಲ್ಮು ಮಾಡಿದರೆ ನನಗೆ ಧಾರಾಕಾರ ಹಣ ಬರ್ಬೋದು ಅಂತ. ಖಂಡಿತ ಹಣಕ್ಕೋಸ್ಕರ ಈ ಕಲೆಗೆ ಬರಬೇಡಿ. ನೀವು ಅದನ್ನು ಪ್ರೀತಿಸಿ ಮಾಡ್ತೀರಾ, ನಿಮ್ಮನ್ನು ಹುಡ್ಕೊಂಡು ಅದು ಬರ್ತದೆ. ಹಣ ಆಗಿರಲಿ, ಹೆಸರಾಗಿರಲಿ. ಅದಕ್ಕೋಸ್ಕರ ಎಲ್ಲರೂ ಯಾವ್ಯಾವ ಕಲೆಯನ್ನು ನೀವು ಪ್ರೀತಿಸ್ತೀರಾ ಅದನ್ನು ಇನ್ನಷ್ಟು ನೀವು ಕಲಿತುಕೊಂಡು ಅದರ ಕಡೆ ನೀವು ಒಲವು ಕೊಡಿ. ನೀವು ಯಾವುದನ್ನು ಆಗಬೇಕು ಅಂತ ನೀವು ಯೋಚಿಸ್ತೀರಾ ಅದು ಖಂಡಿತ ಆಗ್ತೀರಾ ಅಂತ ಹೇಳ್ಕೊಂಡು ನನ್ನ ಈ ಮಾತನ್ನು ನಿಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಡೈಲಾಗ್ ಬೇಕಾ? ಡೈಲಾಗ್ ನಾನು ಅದೇ ಎಲ್ಲ ಕಡೆ ಒಂದೇ ಡೈಲಾಗ್ ಇಟ್ಕೊಂಡು ನೇತಾಡ್ತಾ ಇದ್ದೀನಿ. ಹೇಳಿದರೆ ಬೇರೆ ಯಾವ ಡೈಲಾಗ್ ಹೇಳೋಗಿಲ್ಲ ಸರ್, ಒಟ್ಟಿಗೆ ಜನ ಬೇಕಾಗ್ತದೆ. ಅದಕ್ಕೋಸ್ಕರ ಅದೊಂದು ಡೈಲಾಗ್ ಇದೆ, ನಾನು ಒಬ್ಬನೇ ಹೇಳುವಂಥದ್ದು. ನಳಿನಿ, ನನ್ನ ಶರ್ಟ್ ಕೊಡು, ನಾನು ಹೋಗುದು. ಥ್ಯಾಂಕ್ ಯು ವೆರಿ ಮಚ್. ಮಾಡದವನ ಬದುಕು ನಶ್ವರ, ಸಾಧನೆ ಮಾಡಿದವನು ಜಗದಲ್ಲಾಗುವನು ಈಶ್ವರ. ಈ ಜಗದಲ್ಲಿ ಸಾಧಕನಿಗೆ ಮಾತ್ರ ಬೆಲೆ ಇದೆ, ಅವನಿಗೆ ಮಾತ್ರ ನೆಲೆ ಇದೆ. ಎಲ್ಲರಲ್ಲೂ ಒಂದೊಂದು ರೀತಿಯ ಪ್ರತಿಭೆ ಇರುತ್ತದೆ. ಅಂತಹ ವಿಶೇಷ ಪ್ರತಿಭೆಗಳಲ್ಲಿ ಒಬ್ಬರು ಇಂದಿನ ಅತಿಥಿಗಳು. ಅವರೇ ಶ್ರೀ ಪುಷ್ಪರಾಜ್ ಬೊಳ್ಳಾರ್ ಇವರು. ನಿಮ್ಮ ಮನದಾಳದ ಮಾತುಗಳಿಗೆ ಧನ್ಯವಾದಗಳು ಸರ್. ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ ಮತ್ತು ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ ಎಂದು ಹೇಳುತ್ತಾ ಉಳ್ಳಾಲ ವಲಯದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ರವೀಂದ್ರ ರೈ ಕಳ್ಳಿಮಾರ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಪುಟ್ಟದಾದ ಸನ್ಮಾನದ ಕಾರ್ಯಕ್ರಮ. ಇವರ ಒಂದು ಕಿರು ಪರಿಚಯವನ್ನು ಓದಲು ಬರುತ್ತಿದ್ದಾರೆ ವ್ಯವಹಾರ ಅಧ್ಯಯನದ ಉಪನ್ಯಾಸಕಿ ಶೈಲಜಾ ಮ್ಯಾಮ್. ಶುಭ ಸಂಜೆ. ಶಿಕ್ಷಣ ಎಂಬುದು ಜ್ಞಾನದ ದೀಪ, ಅದು ಜೀವನದ ದಾರಿ ಬೆಳಗಿಸುತ್ತದೆ. ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿರುವ ಶ್ರೀಯುತ ರವೀಂದ್ರ ರೈ ಹರೇಕಳ ಇವರು ಶ್ರೀರಾಮ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ 15 ವರ್ಷಗಳು, ಮುಖ್ಯೋಪಾಧ್ಯಾಯರಾಗಿ 19 ವರ್ಷಗಳು, ಒಟ್ಟು 34 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಹರೇಕಳ ವಿದ್ಯಾಸಂಸ್ಥೆಯನ್ನು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ತೋರಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಮಂಗಳ ಗಂಗೋತ್ರಿ ಜೆಸಿ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು, ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ, ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಮಾತ್ರವಲ್ಲ, ವಿವಿಧ ಧಾರ್ಮಿಕ ಸಂಸ್ಥೆಗಳ ನೇತಾರರಾಗಿ ಇವರು ಸೇವೆ ಸಲ್ಲಿಸಿದವರು. ಓರ್ವ ಪ್ರತಿಭಾನ್ವಿತ ವ್ಯಕ್ತಿಯಾಗಿರುವ ಇವರು ಮಂಗಳೂರು ಆಕಾಶವಾಣಿಯಲ್ಲಿ ಚಿಂತನ, ಭಾಷಣ ಮತ್ತು ರಾಜ್ಯ ಮಟ್ಟದ ಬಾನುಲಿ ಕಾರ್ಯಕ್ರಮ ನೀಡುತ್ತಿರುವವರು. ಓರ್ವ ಸಂಪನ್ಮೂಲ ವ್ಯಕ್ತಿಯಾಗಿರುವ ಇವರು ಶಿಕ್ಷಕರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ, ಯುವಕ ಸಂಘಗಳ ಸದಸ್ಯರಿಗೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಸದಸ್ಯರಿಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ತರಬೇತಿ ನೀಡುವವರು ಮಾತ್ರವಲ್ಲ, ಒಳ್ಳೆಯ ಕಾರ್ಯಕ್ರಮ ನಿರ್ವಾಹಕರು ಕೂಡ ಹೌದು. ಕೊಣಾಜೆ ಗ್ರಾಮದ ಕಲ್ಲಿಮಾರು ಪ್ರದೇಶದಲ್ಲಿ ಇಂದು ಓರ್ವ ಆದರ್ಶ ಕೃಷಿಕರಾಗಿರುತ್ತಾರೆ. ಇವರ ಸಾಧನೆಗಳನ್ನು ಗುರುತಿಸಿ ವಿವಿಧ ಸಂಘ ಸಂಸ್ಥೆಗಳು ಇವರಿಗೆ ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಶಿಕ್ಷಣ ಇಲಾಖೆ ಅತ್ಯುತ್ತಮ ಶಿಕ್ಷಣ ಪ್ರಶಸ್ತಿ ನೀಡಿದೆ. ಇದೀಗ ಉಳ್ಳಾಲ ವಲಯ ಬಂಟರ ಸಂಘದ ನೂತನ ಅಧ್ಯಕ್ಷರಾಗಿರುತ್ತಾರೆ. ಪ್ರಸ್ತುತ ಇವರು ನಮ್ಮ ಸಂಸ್ಥೆಯಲ್ಲಿ ಶೈಕ್ಷಣಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂದು ಶ್ರೀಯುತರನ್ನು ನಮ್ಮ ಸಂಸ್ಥೆಯ ಪರವಾಗಿ ಗೌರವಪೂರ್ವಕವಾಗಿ ಸನ್ಮಾನಿಸಲು ಬಹಳ ಸಂತಸ ಪಡುತ್ತೇವೆ. ಇವರ ಮುಂದಿನ ಸಾಧನೆಯ ಹಾದಿ ಇನ್ನಷ್ಟು ಸರಾಗವಾಗಿ ಸಾಗಲಿ ಎನ್ನುವ ಆಶಯ ನಿಮ್ಮೆಲ್ಲರದು. ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿದ ಶ್ರೀ ರವೀಂದ್ರ ರೈ ಕಳ್ಳಿಮಾರ್ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ವೇದಿಕೆಯ ಮೇಲಿರುವ ಗಣ್ಯರಿಗೂ ಹಾಗೂ ಅವರ ಕಿರು ಪರಿಚಯವನ್ನ ಓದಿರುವಂತಹ ಶ್ರೀಮತಿ ಶೈಲಜಾ ಇವರೆಲ್ಲರಿಗೂ ಕೂಡ ಧನ್ಯವಾದಗಳು. 3 ನಿಮಿಷದ ಹಾರೈಕೆ, ಮನಸ್ಸಿನ ತಳಮಳ,
ಹೇಳತೀರದು ಮಾತು ತಾಳಲಾರದು ಕಾಯುತ್ತಿದ್ದ ಕಾತುರದ ಕ್ಷಣ. ಅದುವೇ ನಮ್ಮ ಸಂಸ್ಥೆಯ ಸಂಚಾಲಕರಾದ ಹೇಮಾಲತಾ ಮ್ಯಾಮ್ ಇವರ ಜನ್ಮದಿನದ ಶುಭಾಶಯಗಳು. ಇದೀಗ ಎಲ್ಲರೂ ಇವರ ಜನ್ಮದಿನದ ಒಂದು ಕೇಕ್ ಕಟ್ಟಿಂಗ್ ಅನ್ನು ಸ್ಟೇಜಲ್ಲಿ ಮಾಡಬೇಕಾಗಿ ಕೇಳಿಕೊಳ್ತಿದ್ದೇನೆ ಎಲ್ಲರಲ್ಲಿ. ಹಾಕುತ್ತಿರುವ ನಮ್ಮ ಸಂಚಾಲಕರಿಗೆ ಮಗದೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. We wish you many, many happy returns of the day, ma'am. ಬಾಳು ಬೆಳಗಳು ನೀವೇ ಸ್ಫೂರ್ತಿ, ഇരുಳಿಗೆ ಹಗಲಾಗಿ ಕತ್ತಲಿಗೆ ದೀಪವಾಗಿ ಬಳ್ಳಿಗೆ ಆಸರೆಯಾಗಿ ನಮ್ಮ ಸಂಸ್ಥೆಯ ಸಂಚಾಲಕರಾಗಿ ನಿಮಗೆ ಮಗದೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ. ಎಲ್ಲರೂ ಜೋರಾದ ಸನ್ಮಾನ. ಮುಚ್ಚಿಟ್ಟ ಸಾಗರ ತೀರದಲ್ಲಿ ಬಚ್ಚಿಟ್ಟ ಮುತ್ತಿನ ಚಿಪ್ಪುಗಳಿಷ್ಟು, ಭಾವನೆಯ ಹೆಜ್ಜೆ ಗುರುತಿಸಲಿ ನೆರಳಿಗೆ ನೆರಳಾದ ಕಥವಿದು. ಇಂತಹ ಭಾವನೆಗಳ ಈ ಸುಂದರ ಗೂಡಿನಲ್ಲಿ ಕಳೆದ ಸಂತಸದ ಕ್ಷಣಗಳ ನೆನಪು ಹೇಳತೀರದು ಎಂದು ಹೇಳುತ್ತಾ 2024-25ನೇ ಸಾಲಿನ 10ನೇ ತರಗತಿ PUC ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಗೌರವದ ಸತ್ಕಾರ. ಗಣಿತಶಾಸ್ತ್ರದ ಉಪನ್ಯಾಸಕಿ ಭವ್ಯ ಜ್ಯೋತಿ ಮ್ಯಾಮ್. Good evening to all. Far and away, the best prize that life has to offer is the chance to work hard at the work worth doing. With this prizeful saying, I feel proud to announce the names of the students, not 5 out of the 625 with 97%. Now, I request Manish Shetty to come upon the stage to receive the honor. IFA has secured 594 out of the 625 with 95.04%. I request HIFA come and receive the honor. Second PUC board exam, science section, SM Apurva Lakshmi has secured 554 out of the 600 with 92.33%. I request Apurva Lakshmi to come upon the stage and receive the honor. ಜೋರಾದ ಕೈಚಪ್ಪಾಳೆ ಮೂಲಕ ವಿದ್ಯಾರ್ಥಿಗಳನ್ನು Kriti ಪ್ರೋತ್ಸಾಹಿಸೋಣ. Shetty has secured 535 out of the 600 with 89.16%. Now I call upon the Kriti Shetty on the stage to receive the honor. Second PUC board exam, commerce section, Muzamil Shahil has secured 523 out of 600 with 89.16%. Now I request Shahil to come upon the stage and receive the honor. Nitesh has secured 473 out of the 600 with 78.83%. I call upon the Nitesh on the stage and receive the honor. I congratulate all the achievers and I wish you a very best of your future and your bright future. Thank you one and all. ಜೋರಾದ ಕೈಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸೋಣ.
ಸನ್ಮಾನ ಸ್ವೀಕರಿಸಿದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಯ ಪೋಷಕರಿಗೆ ಹಾಗೂ ಭವ್ಯಜ್ಯೋತಿ ಮ್ಯಾಮ್ ಇದನ್ನು ನಡೆಸಿಕೊಟ್ಟವರಿಗೂ ಕೂಡ ಧನ್ಯವಾದಗಳು. ಇದೀಗ 2025-26 ಸಾಲಿನ PU ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಧಕರಲ್ಲಿ ಇವರಿಗೆ ಪ್ರತಿಭಾ ಪುರಸ್ಕಾರ. ಇಂದಿನ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀ ಕುಮಾರ್ ವಿ, ಜಾಯಿಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್, ಇವರು ಈಗ ತಾನೇ ಆಗಮಿಸಿದ್ದಾರೆ. ಸರ್, ನಿಮಗೆ ಈ ಶಾಲಾ ವಾರ್ಷಿಕೋತ್ಸವಕ್ಕೆ ಆಧಾರದ ಸ್ವಾಗತ. ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಮಂಜುನಾಥ್ ಎಸ್ ರೇವಣ್ಕರ್ ಸರ್ ಇವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಸ್ತುತ PU ವಿದ್ಯಾರ್ಥಿಯ ಇವರಿಗೆ ಶೈಕ್ಷಣಿಕ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ ಇದನ್ನ ನಡೆಸಿಕೊಡಬೇಕು ಅಂತ ನಮ್ಮ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಉಪನ್ಯಾಸಕಿಯಾಗಿರುವಂತಹ ಕುಮಾರಿ ರಶ್ಮಿತಾ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. Good evening to esteemed guests, respected chairman, principal, parents and my dear students. It is my privilege to welcome you all to this program named as Splash. I take a moment to honor the PUC students of this institution who have done great achievement in their academics. Firstly, I would call first PUC science achievers, and the first place goes to Fatima Thifa. Prize goes to Shrutika. Congratulations to both. ನಿಮ್ಮ ಚಪ್ಪಾಳೆ ಅವರಿಗೆ ಶ್ರೀರಕ್ಷೆ. ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸೋಣ ವಿದ್ಯಾರ್ಥಿಗಳನ್ನು. From first PU Commerce, first prize goes to Lavanya and the second prize goes to Fatima Shiba. Congratulations dear students. I request parents to give big round of applause to our students. From first Commerce, first prize goes to Lavanya and the second prize goes to Fatima Shiba. Please come forward, students. From second PUC Science, first prize goes to Pratiksha and the second prize goes to Tazmila. And the second prize goes to Tazmila. From second Commerce, first prize is jointly shared by two students and they are Vikshita B and Navami. And the second prize goes to Sinchana Ganiga. And the second prize goes to Sinchana Ganiga. ಕೈ ಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸೋಣ.
A big round of applause to all the achievers. ಪ್ರಶಸ್ತಿಯನ್ನು ವಿತರಿಸಿದ ಗಣ್ಯರಿಗೂ ಹಾಗೂ ಪ್ರಶಸ್ತಿಯನ್ನು ಪಡೆದಂತಹ ವಿದ್ಯಾರ್ಥಿಗಳು ಹಾಗೂ ವರದಿಯನ್ನು ಓದಿದ ರಶ್ಮಿತಾ ಮ್ಯಾಮ್ ನಿಮಗೂ ಧನ್ಯವಾದಗಳು. ಇದೀಗ ಇಂದಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀ ಕುಮಾರ್ ವಿ ಸರ್ ಇವರಿಗೆ ಸನ್ಮಾನದ ಕಾರ್ಯಕ್ರಮ. ಇವರ ಕಿರುಪರಿಚಯ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಕಾಲೇಜಿನ ಜೀವಶಾಸ್ತ್ರ ಉಪನ್ಯಾಸಕಿ ಕುಮಾರಿ ಸುಷ್ಮಿತಾ ಇವರು. Good evening everyone. I would like to give a small introduction to Shri Kumar V. Sir. He was born on 1969 in Chitradurga district into a humble farming family that instilled in him the values of hard work, sincerity and dedication from an early age. He completed his early education in his hometown, went on to pursue higher education with a strong academic inclination. He graduated with a Bachelor of Science degree from Mysore University in 1991-92, marking the beginning of his distinguished academic and professional journey. With a keen interest in law and public service, he obtained his LLB degree from Sheshadripuram Law College, Bengaluru. He pursued of excellence in legal studies continued as he later completed a Master of Business Law from the prestigious National Law School of India University in 2015, further strengthening his expertise in taxation and administrative law. Shri Kumara V began his illustrious career in public service after being appointed as a commercial tax officer in 1997 through KPSC. Over the years, he has served the Department of Commercial Taxes with distinction in various capacities, including Commercial Tax Officer, Assistant Commissioner, and Deputy Commissioner. His roles have spanned enforcement, audit, and adjudication, where he has consistently displayed leadership, integrity, and deep commitment to good governance. In recognition of his exemplary service, he was promoted as Joint Commissioner of Commercial Taxes in September 2024. He currently serves as the Joint Commissioner of Commercial Taxes, Divisional Goods and Service Tax Officer, Mangaluru Division, effectively contributing to the smooth functioning and advancement of the department. Sir Kumara V's journey stands as an inspiring example of dedication, professionalism, and the pursuit of excellence. His contribution continues to make a significant impact in the field of commercial taxation and public administration. ಹಾಗೂ ಸನ್ಮಾನಿಸಿದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಅವರ ಕಿರು ಪರಿಚಯವನ್ನ ಓದಿರುವಂತಹ ಸುಷ್ಮಿತಾ ಇವರೆಲ್ಲರಿಗೂ ಕೂಡ ಧನ್ಯವಾದಗಳು. ಆಸಕ್ತಿ ಹಾಗೂ ದೃಢ ವಿಶ್ವಾಸ ಹೊಂದಿದ್ದರೆ ಎಂತಹ ಕಠಿಣ ವಿದ್ಯೆಯನ್ನಾದರೂ ಕೂಡ ಸುಲಭವಾಗಿ ಕಲಿಯಬಹುದು. ಹಾಗಾಗಿ ಪ್ರಯತ್ನವನ್ನು ಯಾವತ್ತೂ ಮರೆಯಬಾರದು ಎನ್ನುವ ಸ್ಫೂರ್ತಿ ಮಾತುಗಳಿಗೆ ಮಾದರಿಯಾಗಿರುವಂತಹ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಕುಮಾರ ವಿ ಇವರಿಂದ ಇದೀಗ ಅತಿಥಿ ನುಡಿಗಳು. ಮೊದಲಿಗೆ ಎಲ್ಲ ಮಕ್ಕಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ ಮತ್ತು ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯರಿಗೆ ನನ್ನ ನಮನಗಳು. ಮೊಟ್ಟ ಮೊದಲನೇದಾಗಿ ನನ್ನ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ತಡ ಆಗಿದ್ದಕ್ಕೆ ಎಲ್ಲರಲ್ಲಿ ನಾನು ಕ್ಷಮೆ ಕೋರ್ತೇನೆ. ಕೆಲಸದ ದಿಢೀರ್ ಒಂದು ಬೆಳವಣಿಗೆಯಿಂದ ನಾನು ಸ್ವಲ್ಪ ತಡವಾಗಿ ಬರಬೇಕಾಯಿತು. ಮಂಜುನಾಥ್ ಸರ್ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಲ್ಲಿ ಈ ವಿಳಂಬಕ್ಕೆ ನಾನು ಕ್ಷಮೆ ಯಾಚಿಸ್ತೇನೆ. ಆತ್ಮೀಯರೇ, ಈ ದಿನ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅಭಿನಂದಿಸಿದ್ದೀರಿ. ಆದರೆ ನಿಮ್ಮೆಲ್ಲರನ್ನು ನೋಡುವಾಗ ನನಗೆ ಮತ್ತಷ್ಟು ಸಂತೋಷ ಆಗ್ತಾ ಇದೆ. ಇಷ್ಟು ಸಮಯದ ನಂತರ ಬಂದದ್ದು ಕೂಡ ಒಂದು ಸಾರ್ಥಕ ಅಂತ ಅನ್ನಿಸ್ತಾ ಇದೆ.
ಮಂಜುನಾಥ್ ಸರ್ ಅವರು ಮೊನ್ನೆ ಬಂದಾಗ ಹೇಳಿದರು ಈ ಶಾಲೆ ಬಗ್ಗೆ. ನೋಡಿ, ಅವರು ಎಂಜಿನಿಯರ್ ಇದ್ದವರು ಕೂಡ ಆ ವೃತ್ತಿಯನ್ನು ಬಿಟ್ಟು ಶಿಕ್ಷಣ ಕೊಡ್ತಕ್ಕಂಥ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು, ಅದು ಈ ಮುಡಿಪು ಅಂತ ಮಂಗಳೂರಿನ ಒಂದು ಹೊರಭಾಗದಲ್ಲಿ ಎಲ್ಲ ರೀತಿಯ ಸಮಾಜದ ಕಟ್ಟಕಡೆಯ ಒಬ್ಬ ವಿದ್ಯಾರ್ಥಿಗೂ ಕೂಡ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶದಿಂದ ಅವರು ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿ ಶಿಕ್ಷಣ ಕೊಡ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾದ ಕಾರ್ಯ ಅಂತ ನಾನು ಅಭಿನಂದಿಸ್ತೇನೆ. ಶಿಕ್ಷಣದ ಮಹತ್ವ ನಿಮಗೆಲ್ಲ ತಿಳಿದಿದೆ. ನೀವೆಲ್ಲರೂ ಪತ್ರಿಕೆಗಳನ್ನು ನೋಡ್ತೀರಾ, ದೂರದರ್ಶನದ ಮಾಧ್ಯಮದಲ್ಲಿ ಸುದ್ದಿಗಳನ್ನು ನೋಡ್ತೀರಾ. ನಮ್ಮ ದೇಶದಲ್ಲಿ ಸದ್ದಿಲ್ಲದೆ ಒಂದು ಕ್ರಾಂತಿಯನ್ನು ಮಾಡಿರತಕ್ಕಂಥದ್ದು ಶಿಕ್ಷಣ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಈ ವೃತ್ತಿಗೆ ಬರೋದಕ್ಕೆ ಮೊದಲು 3 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿದ್ದೆ. 3 ವರ್ಷ ನಾನು ಪ್ರೌಢಶಾಲಾ ಶಿಕ್ಷಕನಾಗಿ, 2 ವರ್ಷ 8 ತಿಂಗಳು ಪ್ರೌಢಶಾಲಾ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿ, ನಂತರ ನಾನೇನು ಕರ್ನಾಟಕ ಸರ್ಕಾರದ ಗೆಜೆಟೆಡ್ ಪ್ರೊಬೇಷನರ್ಸ್ ಹುದ್ದೆಗೆ ನಾನು ಅಪಿಯರ್ ಆಗಿ ಅಲ್ಲಿ ತೇರ್ಗಡೆ ಹೊಂದಿ ಅಧಿಕಾರಿ ಆಗೋವರೆಗೆ ನಾನು ಶಿಕ್ಷಕ ವೃತ್ತಿಯನ್ನೇ ಮಾಡ್ತಾಯಿದ್ದೆ. ನೋಡಿ, ನಮಗನ್ಸುತ್ತೆ ನಗರದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಪ್ರತಿಷ್ಠಿತ ಶಾಲೆಗಳಲ್ಲಿ ಓದಿದವರು ಮಾತ್ರ ದೊಡ್ಡ ದೊಡ್ಡ ಹುದ್ದೆಗಳಿಗೆ, ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯ. ಬಹುಶಃ ಅದು ಸಂಪೂರ್ಣ ನಿಜ ಅಲ್ಲ, ಭಾಗಶಃ ನಿಜ ಇರ್ಬೋದು. ಆದರೆ ಬದುಕಿನ ಎಲ್ಲ ಮೌಲ್ಯಗಳನ್ನು ಕಲಿಸ್ಕೊಡ್ತಕ್ಕಂಥದ್ದು ಎಲ್ಲ ವರ್ಗದ ವಿದ್ಯಾರ್ಥಿಗಳೊಂದಿಗೆ ನಾವು ಶಿಕ್ಷಣವನ್ನು ಮಾಡಿದಾಗ, ಅಂದರೆ ನಾವು ತರಗತಿಗಳಲ್ಲಿ ಎಲ್ಲ ರೀತಿಯ ಸಹಪಾಠಿಗಳೊಂದಿಗೆ ಶಿಕ್ಷಣವನ್ನು ಪಡೆದಾಗ ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲ ಸಹಪಾಠಿಗಳು, ಅವರ ಪೋಷಕರು, ಅವರ ವಾಸಸ್ಥಳಗಳು, ಅವರ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳೇನು, ಅವರು ಯಾವ ಸಂದರ್ಭದಲ್ಲಿ ಇಂಥ ಶಿಕ್ಷಣವನ್ನು ಪಡೆಯಬೇಕಾಗಿ ಬಂತು ಅನ್ನೋದನ್ನು ನಮಗೆ ಗಮನಿಸಿದಾಗ ಗೊತ್ತಾಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಯಾವುದೇ ಸರ್ಕಾರದ, ಅದು ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಬೇರೆ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಭಾರತ ಸರ್ಕಾರ ಇರ್ಬೋದು, ಅದರಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿ ಸರ್ಕಾರಿ ಸೇವೆ ಮಾಡ್ತಿರೋರು ಬಹಳಷ್ಟು ಜನ, 100ಕ್ಕೆ 90% ಹೆಚ್ಚು ಜನ ಗ್ರಾಮೀಣ ಪ್ರದೇಶದಿಂದ ಮತ್ತು ಅತ್ಯಂತ ಸಾಮಾನ್ಯ ಶಾಲೆಗಳಿಂದ ಶಿಕ್ಷಣ ಪಡೆದರು ಅಂತಕ್ಕಂಥದ್ದು ನಾವೆಲ್ಲರೂ ಗಮನಿಸಬೇಕಾದಂಥ ವಿಷಯ. ಉದಾಹರಣೆಗೆ ನನ್ನ ಬಗ್ಗೆ ಹೇಳಿದರು ಮೇಡಮ್ ಅವರು, ನಾನು ಅಷ್ಟು ದೊಡ್ಡವನಲ್ಲ, ನನ್ನ ಒಂದು ಹಂಬಲಿಂದ ನಾನು ಅಭ್ಯಾಸ ಮಾಡ್ಕೊಂಡು ಬಂದೆ. ಹೌದು, ನಾನು ಒಂದು ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದೆ. ನನ್ನ ಗ್ರಾಮದಲ್ಲೇ ನಾನು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದೆ, ಹೈಸ್ಕೂಲ್ವರೆಗೆ. ನಂತರ ನಮ್ಮ ನಿಯರೆಸ್ಟ್ ಟೌನಲ್ಲಿ ನನ್ನ PU ಶಿಕ್ಷಣವನ್ನು ಮುಗಿಸಿದೆ. 1984ರಲ್ಲಿ ಫಸ್ಟ್ ಟೈಮ್, 85ರಲ್ಲಿ SSLC ಮುಗಿಸಿ 87ರಲ್ಲಿ ನಾನು PUC ಮುಗಿಸಿದಾಗ CETನಲ್ಲಿ ನನಗೆ ಉತ್ತಮ ಅಂಕಗಳು ಬಂದಿದ್ದವು. ಆದರೆ ನಾನು ಮೆಡಿಕಲ್ ಓದಬೇಕು ಅಂತಕ್ಕಂಥ ಆಸೆ ಈಡೇರಲಿಲ್ಲ. ಕಾರಣ, ನಮ್ಮ ಮನೆಯಲ್ಲಿ ನನ್ನನ್ನು ವೈದ್ಯಕೀಯ ಶಿಕ್ಷಣವನ್ನು ಓದಿಸುವಷ್ಟು ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿಲ್ಲ. ಯಾಕೆಂದರೆ ವಾಸ್ತವಾಂಶಗಳನ್ನು ನಾವು ಮನಗೊಂಡಾಗ ನಾವೆಲ್ಲಿದ್ದೇವೆ, ಯಾಕೆ ಹೀಗೆ ಆಗ್ತಾ ಇದೆ ಅನ್ನೋ ವಿಷಯಗಳನ್ನ ನಾವು ಮನದಟ್ಟು ಮಾಡ್ಕೋಬೇಕು. ವೈದ್ಯಕೀಯ ಶಿಕ್ಷಣದಿಂದ ನಾನು ವಂಚಿತನಾದರೂ ನಾನು ನನ್ನ ಗ್ರ್ಯಾಜುಯೇಷನನ್ನು ಮುಗಿಸಿದೆ BScನಲ್ಲಿ. ನಂತರ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾದೆ, ಅಪಿಯರ್ ಆದೆ. 92ನೇ ಸಾಲಿನಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅಧಿಕಾರಿ ಹುದ್ದೆಗಳನ್ನು ನೇಮಕಾತಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಕೈಗೊಂಡಾಗ
ನಾನು ಮೊಟ್ಟ ಮೊದಲನೇ ಬಾರಿಗೆ KPSC ಪರೀಕ್ಷೆಗೆ ಹಾಜರಾಗಿ ಯಾವುದೇ ಟ್ಯೂಷನ್ ಇಲ್ಲ, ಯಾವುದೇ ಗೈಡ್ ಇಲ್ಲ. ಆಗ ಇವೆಲ್ಲ ಪದ್ಧತಿ ಇರಲಿಲ್ಲ, ಯಾವುದು ಮೊಬೈಲ್ ಇರಲಿಲ್ಲ, ವ್ಯಾಟ್ಸಪ್ ಇರಲಿಲ್ಲ, ಮತ್ತು ಇಂಟರ್ನೆಟ್ ಅಂತ ಗೊತ್ತಿರಲಿಲ್ಲ. ಒಂದು ಜೆರಾಕ್ಸ್ ನೋಟ್ಬುಕ್ ಸಿಗೋದು ಕೂಡ ಕಷ್ಟ ಇತ್ತು. ನಾನು ಹೇಳ್ತಿರೋದು 1992 ಆ ಸಮಯದಲ್ಲಿ. ಅಂಥ ಸಂದರ್ಭದಲ್ಲೂ ಕೂಡ ಪುಸ್ತಕಗಳನ್ನು ತಗೊಳ್ಳೋದಕ್ಕೂ ಕಷ್ಟ ಇದ್ದಂಥ ಸಂದರ್ಭಗಳಲ್ಲೂ ಕೂಡ ನಮ್ಮ ಸ್ನೇಹಿತರು, ನಮ್ಮ ಶಿಕ್ಷಕರು, ನಮ್ಮ ಲೆಕ್ಚರರ್ಸು ಅವರೆಲ್ಲರ ಒಂದು ಸಹಕಾರದಿಂದ ಪುಸ್ತಕಗಳನ್ನು ಹುಡುಕೊಂಡು ನಾವು ಓದಿಕೊಂಡು ಪರೀಕ್ಷೆ ಬರೆದ್ವಿ. ಪರೀಕ್ಷೆಯನ್ನು ಬರೆದಾಗಲೂ ಕೂಡ ನಮಗೆ ಯಶಸ್ಸು ಸಿಗುತ್ತೆ ಅಂತ ನಮಗೆ ನಂಬಿಕೆ ಇರಲಿಲ್ಲ. ಕಾರಣ 2-3 ಹಂತಗಳಲ್ಲಿ ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳು ಅವರು ಮಾತನಾಡ್ತಿದ್ದದ್ದು, ನಾನು ಇಷ್ಟು ಚೆನ್ನಾಗಿ ಬರೆದ್ದೀನಿ, ಅಷ್ಟು ಚೆನ್ನಾಗಿ ಬರೆದ್ದೀನಿ ಅಂದಾಗ ನಮಗೆ ಕೀಳರಿಮೆ ಬರ್ತಾಯಿತ್ತು. ಹೌದು, ನಾನು ಅವರ ಮಟ್ಟಿಗೆ ಬರೀಲಿಕ್ಕೆ ಸಾಧ್ಯ ಆಗಿಲ್ವೇನೋ ಅಂತಕ್ಕಂಥ ಒಂದು ಕೀಳರಿಮೆ ಉಂಟಾಗ್ತಿತ್ತು. ನಂತರದಲ್ಲಿ ನಾನು B.Ed ಮಾಡಿ ಪ್ರೌಢಶಾಲಾ ಶಿಕ್ಷಕನಾಗಿ ವಿಜ್ಞಾನದ ಶಿಕ್ಷಕನಾಗಿ ನೇಮಕಗೊಂಡು 2 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿದೆ. ನಮ್ಮ ಸಂದರ್ಭದಲ್ಲಿ KPSC ರಿಸಲ್ಟು 5 ವರ್ಷದ ನಂತರ ಬಂತು. 3 ವರ್ಷದ ನಂತರ ಒಂದು ರಿಸಲ್ಟ್ ಬಂತು. ಅದರಲ್ಲೇನೋ ಗೊಂದಲಗಳಾಗಿದ್ದಾವೆ ಅಂತೇಳಿ ಮತ್ತೆ ವ್ಯಾಲ್ಯೂಯೇಷನ್ ಅಂತ ಮಾಡಿಸಿದ್ರು. ಅಷ್ಟೊತ್ತಿಗೆ ನಮಗೆ ಇಂಟರ್ವ್ಯೂಗೆ ಸೆಲೆಕ್ಟ್ ಆದಂಥ ಒಂದು ಸಂದರ್ಭ ಬಂದಿತ್ತು. ಆದರೆ ವ್ಯಾಲ್ಯೂಯೇಷನ್ ಅಂದ ತಕ್ಷಣ ನಾವು ಆ ಆಸೆಯನ್ನು ಬಿಟ್ಬಿಟ್ವಿ. ನನಗೆ ಅಲ್ಲಿ ನ್ಯಾಯ ಸಿಗಲಾರ್ದು, ವ್ಯಾಲ್ಯೂಯೇಷನ್ ಆದಾಗ ನನ್ನ ಅಂಕಗಳು ಕಡಿಮೆ ಆಗ್ಬೋದು ಅಂತ ನಾನು ತಿಳ್ಕೊಂಡು ನಾನು ಶಿಕ್ಷಕ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದೆ. ಜೊತೆಗೆ MSc ಪರ್ಸ್ಯೂ ಮಾಡ್ತಾ ಇದ್ದೆ. ಮಂಜುನಾಥ್ ಸರ್ ಬಂದು ಹೇಳಿದರು, ಯಾವುದು MSc ಪರ್ಸ್ಯೂ ಮಾಡಿದ್ರಿ, ಏನು ಮಾಡಿದ್ರಿ, ಮತ್ತು ಯಾಕೆ ಮುಂದಕ್ಕೆ ಹೋಗಲಿಲ್ಲ ಅಂತ. ಯಾಕೆಂದರೆ ನಾನು BSc B.Ed ಮಾಡಿದ ತಕ್ಷಣ ಫಸ್ಟು ಉದರ ನಿಮಿತ್ತಂ, ಹೊಟ್ಟೆಪಾಡಿಗೆ ಯಾವುದಾದ್ರು ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳೇಬೇಕಾದಂಥ ಒತ್ತಡ ಇತ್ತು. ಅದಕ್ಕೋಸ್ಕರ ಮೊದಲು B.Ed ತರಬೇತಿಯನ್ನು ಪಡ್ಕೊಂಡು ಪ್ರೌಢಶಾಲಾ ಶಿಕ್ಷಕನಾದೆ. ಆ ನಡುವೆ ಸಂದರ್ಭದಲ್ಲಿ ನಾನು MScಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ. ಆದರೆ ಲ್ಯಾಬೊರೇಟ್ರಿ ಇತ್ಯಾದಿಗಳನ್ನು ನಾವು ಭೌತಿಕವಾಗಿ ಹಾಜರಾಗಬೇಕಾದದ್ದು ಒಂದು ಕಡ್ಡಾಯವಾದ ವಿಷಯವಾದ್ದರಿಂದ ನನಗೆ ಅದನ್ನು ಪರ್ಸ್ಯೂ ಮಾಡೋಕ್ಕಾಗಲಿಲ್ಲ. ಆದರೆ ನಂತರದಲ್ಲಿ ನಾನು ಅದನ್ನು ಮುಗಿಸ್ದೆ. ಸ್ನೇಹಿತರೆ, 2ನೇ ಸಾರಿ ರಿವ್ಯಾಲ್ಯೂಯೇಷನ್ ಆದಾಗಲೂ ಕೂಡ ನನ್ನ ಮಾರ್ಕ್ಸ್ನಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ. ನನಗೆ ಇಂಟರ್ವ್ಯೂ ಬಂದಿತ್ತು. ಇಂಟರ್ವ್ಯೂನಲ್ಲಿ ನಾನು ಅಪಿಯರ್ ಆಗಿ ಅವರ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಕೊಟ್ಟೆ. ಸೆಲೆಕ್ಷನ್ ಆಯಿತು. ರಾಜ್ಯ ಸರ್ಕಾರದ ಅಧಿಕಾರಿಯಾಗಿ ನನಗೆ ಆಯ್ಕೆ ಆಯಿತು. ಅಂದರೆ ಇದರಿಂದ ಏನಿತ್ತು ಅಂದರೆ, ನಾವು ಸಮಾಜದಲ್ಲಿ ನಿಂತ್ಕೊಳ್ಬೇಕು ಅನ್ನೋ ಒಂದು ಛಲ ಇತ್ತು. ನಾವು ಬೆಳೆದು ಬಂದ ಪರಿಸರದಲ್ಲಿ ನಾವೆಷ್ಟೆಲ್ಲ ಅನುಭವಿಸಿದ್ದೇವೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಅವು ನನ್ನಂಥ ವಿದ್ಯಾರ್ಥಿಗಳಿಗೆ ಸಿಗಬಾರ್ದು. ಅವರು ಕೂಡ ಒಂದು ಶ್ರಮಪಟ್ಟು ಕಲಿತು ಯಾವ ಆತ್ಮವಿಶ್ವಾಸದಿಂದ ಪರೀಕ್ಷೆಗಳನ್ನು ಎದುರಿಸಿದಾಗ ಎಂಥ ಸಂದರ್ಭದಲ್ಲೂ ಎದೆಗುಂದದೇ ಇದ್ದರೆ ಖಂಡಿತ ನಾವು ಯಾವ ಕ್ಷೇತ್ರದಲ್ಲಾದರೂ ಯಶಸ್ಸನ್ನು ಸಾಧಿಸ್ಬೋದು. ಉದಾಹರಣೆಗೆ, ವೇದಿಕೆ ಮುಂಭಾಗದಲ್ಲಿ ನಿಮ್ಮ ಸಂಸ್ಥೆಯ ಅಧ್ಯಕ್ಷರಿದ್ದಾರೆ. ಅವರು ಎಂಜಿನಿಯರಿಂಗ್ ಮಾಡಿ ಎಂಜಿನಿಯರ್ ಆಗಿ ಅದರ ನಂತರವೂ ಕೂಡ ಸಮಾಜ ಸೇವೆ ಮಾಡಬೇಕು ಅಂತ ಶಿಕ್ಷಣ ಕ್ಷೇತ್ರಕ್ಕೆ ಬಂದಿದ್ದಾರೆ. ಮತ್ತು ಹೆಸರಾಂತ ಕಲಾವಿದರು ಕೂಡ ಇದ್ದಾರೆ. ಅವರು ಕಷ್ಟಪಡದೇ ಇದ್ದರೆ, ಅವಕಾಶಗಳನ್ನು ಬಂದಿರತಕ್ಕಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳದೇ ಇದ್ದರೆ ಖಂಡಿತ ಅವ್ರ ಜೀವನದಲ್ಲಿ ಯಶಸ್ಸು ಸಿಗ್ತಾ ಇರಲಿಲ್ಲ. ಯಾರ ಜೀವನದಲ್ಲೇ ಆಗಲಿ ಯಶಸ್ಸು ಸಿಗಬೇಕಂದ್ರೆ ಮೊದಲು ಪ್ರಯತ್ನ. ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು. ಆತ್ಮವಿಶ್ವಾಸದಿಂದ ಪ್ರಯತ್ನವನ್ನು ಮಾಡಬೇಕು. ಪ್ರತಿ ಬಾರಿ ನಾವೇನಾದರೂ ಸೋಲನ್ನು ಅನುಭವಿಸಿದ್ರೂ ಕೂಡ ಆ ಸೋಲಿನಿಂದ ಪಾಠ ಕಲಿತು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಬೇಕು. ನಾವು ಎದುರಿಸುವಂಥ ಶಕ್ತಿಯನ್ನು ಗಳಿಸ್ಕೊಂಡಾಗ ಯಶಸ್ಸು ಸಿದ್ಧ. ಯಶಸ್ಸು ಖಂಡಿತವಾಗಿ ನಮಗೆ ಬರುತ್ತೆ. ನೀವೆಲ್ಲ ಒಂದು ಉತ್ತಮವಾದ ವಾತಾವರಣದಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಪ್ರಯತ್ನ ಅನ್ನೋದು, ಯಾವುದೇ ವ್ಯಕ್ತಿ ಯಶಸ್ಸನ್ನು ಗಳಿಸಿದಾನೆಂದರೆ ಖಂಡಿತ ಅದು ಅವರ ಅದೃಷ್ಟದಿಂದ ಅಲ್ಲ. ಅದೃಷ್ಟದ ಪಾಲು ಒಂದು 10% 20% ಇರ್ಬೋದಷ್ಟೇ ಹೆಚ್ಚೆಂದರೆ. ಆದರೆ ಪ್ರಯತ್ನ ಇಲ್ಲದೆ ಅದೃಷ್ಟ ಕೂಡ ನಿಮ್ಮ ಬೆಂಬಲಕ್ಕೆ ಬರೋದಿಲ್ಲ. ಪ್ರಯತ್ನ ಪಡಿ. ಪ್ರಯತ್ನದಿಂದ ಏನನ್ನಾದರೂ ಸಾಧಿಸ್ಬೋದು. ಅದಕ್ಕೆ ನೀವು ಭಾಳಷ್ಟು ಜನ
ಏನು ಸಾಧಕರಿದ್ದಾರೆ ಅವ್ರನ್ನೆಲ್ಲ ನಿಮ್ಮ ಮಾಡೆಲ್ಗಳನ್ನಾಗಿ ಇಟ್ಕೊಂಡು ನಿಮ್ಮ ಶಿಕ್ಷಣವನ್ನು ಮುಂದುವರಿಸಿ. ಶಿಕ್ಷಣ ಅಂದರೆ ನಿಮಗೆ 4 ಗೋಡೆಯ ನಡುವೆ ಮಾತ್ರ ಶಿಕ್ಷಣ ಆಗಬೇಕಾಗಿಲ್ಲ. 4 ಗೋಡೆಯಿಂದ ಆಚೆ ಸಾಕಷ್ಟು ಶಿಕ್ಷಣ ಇದೆ. ಪರಿಸರದಲ್ಲಿ ಶಿಕ್ಷಣ ಇದೆ, ನೀವು ಬೆಳೆಯುವ ವಾತಾವರಣದಲ್ಲಿ ಶಿಕ್ಷಣ ಇದೆ. ಭಾಳಷ್ಟು ವಿದ್ಯಾರ್ಥಿನಿಯರು ಯಕ್ಷಗಾನ ಪ್ರದರ್ಶನವನ್ನು ತುಂಬ ಚೆನ್ನಾಗಿ ಮಾಡಿದರು ಅಂತಂದರೆ ಅದು ಕೂಡ ಶಿಕ್ಷಣ. ಅದರಲ್ಲೂ ಕೂಡ ನೀವು ಯಶಸ್ಸನ್ನು ಸಾಧಿಸ್ಬೋದು. ನೀವು ಯಾವ ಕ್ಷೇತ್ರದಲ್ಲೇ ಮುಂದುವರಿರಿ, ಆದರೆ ನಿಮ್ಮ ಪ್ರಯತ್ನ ಮತ್ತು ಆ ಕ್ಷೇತ್ರದಲ್ಲಿ ನೀವು ಮುಂದೆ ಬರೋದು ತುಂಬ ಮುಖ್ಯ. ನೀವು PUC ಅಥವಾ BA ಅಥವಾ MA, ನಾನು ಎಂಜಿನಿಯರಿಂಗ್ ಮಾಡೋಕ್ಕಾಗಲಿಲ್ಲ, ನಾನು ಮೆಡಿಕಲ್ ಮಾಡೋಕ್ಕಾಗಲಿಲ್ಲ, ಇನ್ನೊಂದು ಮಾಡೋಕ್ಕಾಗಲಿಲ್ಲ, ಅವುಗಳನ್ನೆಲ್ಲ ಬಿಟ್ಟುಬಿಡಿ. ನೀವು ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ತೀರೋ, ನಿಮ್ಮ ಇಷ್ಟದ ಕೋರ್ಸ್, ಆ ಕೋರ್ಸ್ನಲ್ಲಿ ನಿಮ್ಮ ವಿದ್ವತ್ತನ್ನು ತೋರಿಸಿ, ಆ ಕೋರ್ಸ್ನಲ್ಲಿ ನೀವು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ನೀವು ಪ್ರಥಮ ಶ್ರೇಣಿಯಲ್ಲಿ ಬಂದರೆ ನಿಮಗೆ ಎಂಥದೇ ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರೂ ಕೂಡ ನಿಮಗೆ ಯಶಸ್ಸು ಅನ್ನೋದು ಕಾಯ್ತಾ ಇರುತ್ತೆ. ಮಕ್ಕಳೇ, ಕಾರ್ಯಕ್ರಮ ತಡ ಆಗಿದೆ. ಮತ್ತೊಮ್ಮೆ ನಿಮ್ಮ ಕ್ಷಮೆ ಕೇಳ್ತಾ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ, ನಿಮ್ಮ ಪ್ರಯತ್ನ ಮಾತ್ರ ಮುಂದುವರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಅಭಿನಂದಿಸಿದ್ದಕ್ಕೆ ಮತ್ತು ಈ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಈ ಶಿಕ್ಷಣ ಸಂಸ್ಥೆಗೆ ನಾನು ವಂದಿಸುತ್ತಾ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಹೆಚ್ಚು ಅಂಕ ಗಳಿಸಿದ ಪ್ರಶಸ್ತಿ ಪುರಸ್ಕಾರ. ಈ ಪ್ರಶಸ್ತಿಯನ್ನು ಅತಿಥಿಯಾಗಿ ಆಗಮಿಸಿದ ಪುಷ್ಪರಾಜ್ ಬೊಳ್ಳಾರ್ ಇವರು ನೀಡಬೇಕಾಗಿ ವಿನಂತಿ. ಈ ಅಂಕಪಟ್ಟಿಯ ವರದಿಯನ್ನು ಓದಲು ನಿಮ್ಮ ಮುಂದೆ ಬರುತ್ತಿದ್ದಾರೆ ಪ್ರತೀಕ್ಷಾ ಮ್ಯಾಮ್. Everyone present here. Now we continue with the academic excellence prizes for class 8 to 10. Let us now announce the name. I request the students to step forward and receive their prize. The first prize for class 8 goes to Ria D'Souza. Second prize goes to Samhita H. The first prize for class 9 goes to Shaza. Second prize goes to Muhammad Arhan. The first prize for class 10 goes to Adya. The second prize goes to Amrita Lakshmi. Once again, congratulations to all the prize winners and wishes for your future. Thank you. ಧನ್ಯವಾದಗಳು. ಮುಂದಕ್ಕೆ LKGಯಿಂದ 7ನೇ ತರಗತಿ ಶೈಕ್ಷಣಿಕ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ. ಈ ವರದಿಯನ್ನು ಓದಲು ಬರುತ್ತಿದ್ದಾರೆ ಸಂಸ್ಥೆಯ ಶಿಕ್ಷಕಿ ಶ್ರೀಮತಿ ವಂದನಾ ಇವರು. ಈ ಪ್ರಶಸ್ತಿಯನ್ನು ನಮ್ಮ ಸಂಸ್ಥೆಯ ಸಂಚಾಲಕರಾದ ಹೇಮಾವತಿ ಮ್ಯಾಮ್ ನೀವು ನೀಡಬೇಕಾಗಿ ವಿನಂತಿ. Now I am going to announce the academic winner list from class LKG to 7th standard. Let's begin with LKG. First prize goes to Nada Zainab. Second prize goes to Sara Fatima. Now UKG, first prize goes to Abdul Musawir Shayad.
to Hazra Rizmi Ali. Second prize goes to Mohammad Lukman. Now second standard, first prize goes to Aisha Rila. Second prize goes to Razak Mohammad Shian. Third standard, first prize goes to Fariha Gulzar. Second prize goes to Mohammad Salman. Fourth standard, first prize goes to Rihanna Alvin Fernandez. Second prize goes to Prashul P. Shetty. Fifth standard, first prize goes to Mohammad Shammas. Second prize goes to Krish Kotian. ಜೋರಾದ ಕೈ ಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸೋಣ. ನಿಮ್ಮೆಲ್ಲರ ಚಪ್ಪಾಳೆ ವಿದ್ಯಾರ್ಥಿಗಳಿಗೆ ಶ್ರೀರಕ್ಷೆಯಾಗಲಿ. Sixth standard, first prize goes to Smriti P. Gatti. Second prize goes to Tasmiya. Now seventh standard, first prize goes to Ryan Fernandez. Second prize goes to Harshal P. Shetty. ಎಲ್ಲರಿಗೂ ನಮಸ್ಕಾರಗಳು. ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ನನ್ನ ಆತ್ಮೀಯರಾದಂತಹ ಹಾಗೂ ನನ್ನ ಮಾರ್ಗದರ್ಶಕರಾದಂತಹ ಜಾಯಿಂಟ್ ಕಮಿಷನರ್ ಆದಂಥ ಶ್ರೀ ಕುಮಾರ್ ವಿ ಅವರೇ ಹಾಗೂ ಸೋಪ್ರಮ್ ಸು ಫಿಲ್ಮ್ದ ಡೈರೆಕ್ಟರ್ ಆದಂಥ ಹಾಗೂ ಫಿಲ್ಮ್ ಆ್ಯಕ್ಟರ್ ಆದಂಥ ಪುಷ್ಪರಾಜ್ ಬೊಳ್ಳಾರವರೇ ಹಾಗೂ ನನ್ನ ಆತ್ಮೀಯರು ಹಾಗೂ ನನ್ನ ಮಾರ್ಗದರ್ಶಕರಾದ ರವೀಂದ್ರ ರೈ ಹಾಲೇಕರ್ ಅವರೇ ಹಾಗೆ ನನ್ನ ಧರ್ಮಪತ್ನಿಯಾದಂಥ ಹೇಮಲತಾ ಅವರೇ ಹಾಗೂ ಪ್ರಿನ್ಸಿಪಾಲ್ರೇ ಹಾಗೂ ಮುದ್ದು ಮಕ್ಕಳೇ, ಮುದ್ದು ಶಿಕ್ಷಕರೇ ಹಾಗೂ ನನ್ನ ಹಳೆಯ ಫ್ರೆಂಡ್ ಜೈರಾಮ್ ಶಾಂತ್ ಅವರೇ, ರಮೇಶ್ ಅವರೇ, ಪೋಷಕರೇ ಹಾಗೂ ಮುದ್ದು ಮಕ್ಕಳೇ, ಇವತ್ತಿನ ದಿವಸ ಭಾಳ ಖುಷಿ ಆಗ್ತಾ ಉಂಟು. ಮನುಷ್ಯನ ಜೀವನದಲ್ಲಿ ಏನು ಸಾಧನೆ ಮಾಡಬೇಕಾದ್ರೆ ಇಂಥ ವೇದಿಕೆಗಳು ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತಿನ 2 ಜನ ಸಾಧಕರಿದ್ದಾರೆ, ನಮ್ಮ ಕುಮಾರ್ ವಿ ಅವರು ಮತ್ತು ಪುಷ್ಪರಾಜ್ ಬೊಳ್ಳಾರವರು.
ಅವರು ಇವತ್ತು ಬಂದು ನಮ್ಮ ಮಕ್ಕಳಿಗೆ ಒಂದು ಸ್ಫೂರ್ತಿ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದರೆ ಅವರು ಭಾಳ ಕಷ್ಟಪಟ್ಟು ಮುಂದೆ ಬಂದವರು. ಯಾವುದೇ ಒಂದು ಜೀವನದಲ್ಲಿ ಕಷ್ಟಪಟ್ಟು ಯಾರು ಮುಂದೆ ಬರ್ತಾರೆ ಅವರಷ್ಟು ಒಂದು ಸುಖ ಪಡೆಯುವವರು ಯಾರೂ ಇಲ್ಲ. ಇಂಥ ಒಂದು ವ್ಯಕ್ತಿಗಳು ನಮ್ಮ ಶಾಲೆಗೆ ಮುಖ್ಯ ಅತಿಥಿಗಳಾಗಿ ಬಂದು ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ನೀಡಿದಂಥ ಕುಮಾರ್ ಇವರಿಗೂ ಹಾಗೂ ಪುಷ್ಪರಾಜ್ ಬೋಳರ್ ಅವರಿಗೂ ಸೂರಜ್ ಎಜುಕೇಷನ್ ಅಂಡ್ ಚಾರಿಟಿ ಟ್ರಸ್ಟ್ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ. ನನಗೆ ಎಲ್ಲ ಕನಸುಗಳು ಭಾಳ ಇದೆ. ಆ ಕನಸುಗಳು ಒಂದೊಂದಾಗಿ ನನಸಾಗ್ತಾ ಹೋಗ್ತಾ ಇದೆ. ಅದಕ್ಕೆ ಕಾರಣ ರವೀಂದ್ರ ಹರೇಕಲ್ ಅವರು. ಯಾಕಂದರೆ ಅವರು ಬಂದ ಮೇಲೆ ನಮ್ಮ ಸಂಸ್ಥೆ ಅಭಿವೃದ್ಧಿ ಆಗ್ತಾ ಇದೆ. ಯಾಕಂದರೆ ಈಗಾಗಲೇ ನಾವು ದೊಡ್ಡ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ, ಹಾಸ್ಟೆಲ್ ಮಾಡುವಂಥ ಯೋಜನೆ. ಈ ವರ್ಷ ಹಾಸ್ಟೆಲ್ಲು ಆಲ್ರೆಡಿ ಆಗ್ತಾಯಿದೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ಎಲ್ಲ ಕರ್ನಾಟಕದ 33 ಜಿಲ್ಲೆಯಿಂದ ಬರುವಂಥ ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡುವಂಥ ವಿಷಯ ಒಂದು ದೊಡ್ಡ ವಿಷಯ ಗ್ರಾಮೀಣ ಪ್ರದೇಶದಲ್ಲಿ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ದೊಡ್ಡ ಆಶೆಯಿಂದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದರೆ 15 ವರ್ಷದಲ್ಲಿ ನಮಗೆ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಈಗಾಗಲೇ ಆಲ್ರೆಡಿ ಹಾಸ್ಟೆಲ್ ವರ್ಕ್ ಸ್ಟಾರ್ಟ್ ಆಗಿದೆ. ಹಾಸ್ಟೆಲನ್ನು ಆದ ತಕ್ಷಣ ನೆಕ್ಸ್ಟ್ ಅಕಾಡೆಮಿಕ್ ಜೂನಲ್ಲಿ ಅದು ಫಿನಿಶ್ ಆಗ್ತದೆ. ಜೂನಲ್ಲಿ ನಮ್ಮ ಹೊಸ ಮಕ್ಕಳು ಬರಬೇಕಾದ್ರೆ ಹಾಸ್ಟೆಲ್ನಲ್ಲಿ 33 ಜಿಲ್ಲೆಯಿಂದ ನಮ್ಮದು ರೂಪ್ಸಾ ಕರ್ನಾಟಕ ಹಾಗೂ ಕುಪ್ಮಾದಿಂದ ಬರುವಂಥ ಎಲ್ಲ ಮಕ್ಕಳು ಈಗಾಗಲೇ ರೆಡಿಯಾಗಿದ್ದಾರೆ. ಅದಕ್ಕೆ ಯೋಜನೆಗಳನ್ನ ಹಾಕ್ಕೊಂಡಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಒಂದು ಪ್ರೀತಿ, ನಿಮ್ಮೆಲ್ಲರ ಒಂದು ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಹೇಳಿ ಇಚ್ಛೆ ಬಯಸ್ತೇನೆ. ನನಗೊಂದು ಆಸೆ ಇತ್ತು. ನಾನು ಸೂರಜ್ ಜ್ಯುವೆಲ್ಲರ್ಸ್ ಮಾಡಿದೆ, ನನಗೆ ಒಂದು ಅದರಲ್ಲಿ ಮನಸ್ಸಿಗೆ ತೃಪ್ತಿ ಆಗಲಿಲ್ಲ. ಹಾಗೆ ಸೂರಜ್ ಬಿಲ್ಡರ್ಸ್ ಅಂತೇಳಿ ಕನ್ಸ್ಟ್ರಕ್ಷನ್ ಕಂಪನಿ ಸ್ಟಾರ್ಟ್ ಮಾಡಿದೆ, ಅದರಲ್ಲೂ ಮನಸ್ಸಿಗೆ ತೃಪ್ತಿ ಆಗಲಿಲ್ಲ. ಆದರೆ ನಾನು ಇಸ್ರೋನಲ್ಲಿದ್ದೆ, ISRO ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ನನಗೆ ಶಿಲಾಂಗಿಗೆ ಟ್ರಾನ್ಸ್ಫರ್ ಆದಾಗ ನಾನು ಬಿಟ್ಟು ಮಂಗಳೂರಿಗೆ ಬಂದೆ. ಆದರೆ ನನಗೊಂದು ದೊಡ್ಡ ಆಶೆ ಏನಂತ ಹೇಳಿದರೆ, ವಂಚಿತ ವಿದ್ಯಾರ್ಥಿಗಳಿಗೆ ಯಾರಿಗೂ ವಿದ್ಯಾ ಎಜುಕೇಷನ್ ಸಿಗುವಂಥ ಒಂದು ದೊಡ್ಡ ಸೌಲಭ್ಯಗಳನ್ನು ಒಂದು ಕೊಡುವಂಥ ದೊಡ್ಡ ಕೆಲಸ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕನ್ನೋ ಒಂದು ಆಶೆ ನನ್ನಲ್ಲಿತ್ತು. ಆಶೆಯನ್ನು ಮೂಡಿ ಬಂದಿದೆ ಅಂತ ಹೇಳಿದರೆ ಇದಕ್ಕೆ ನನ್ನ ಧರ್ಮಪತ್ನಿಯರಾದಂಥ ಹೇಮಲತಾ ಎಂ ರೇವಣ್ಕರ್ ಅವರು ಹಾಗೂ ನನ್ನ ತಂದೆ ತಾಯಿಯಂದಿರೋ ಆಶೀರ್ವಾದದಿಂದ ಈ ಕೆಲಸ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಈ ವರ್ಷದಿಂದ ನಾವು ನೀಟ್ CET ಸುಧಾ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೇವೆ. ನೀಟ್ CET ಕ್ಲಾಸ್ ರ್ಯಾಂಕ್ ಬಂದವರಿಗೆ ಸುಧಾ ಅದರಲ್ಲಿ ಯಾರ್ಯಾರಿಗೆ ಒಂದೊಂದು ವ್ಯವಸ್ಥೆ ಮಾಡಬೇಕಂತ ಒಂದು ದೊಡ್ಡ ಹುದ್ದೆಯನ್ನು ಕೆಲಸವನ್ನು ಹಾಕ್ಕೊಂಡಿದ್ದೇವೆ. ಹಾಗೆ ಹೈ ಡಿಸ್ಟಿಂಕ್ಷನ್ ಈಗಾಗಲೇ ನಾವು ರ್ಯಾಂಕ್ ಬರುವಂಥ ವ್ಯವಸ್ಥೆಯಲ್ಲಿ ಮುಂದೆ ಬಂದಿದ್ದೇವೆ. 625ಕ್ಕೆ 603 ತಗೊಂಡಾಗಿದೆ. ಯಾಕೆ ನಮ್ಮ ಶಾಲೆಯಲ್ಲಿ 95 ಇದ್ದವ್ರನ್ನ 100 ಮಾಡೋದು ದೊಡ್ಡ ವಿಷಯ ಅಲ್ಲ. 95 ಇದ್ದವ್ರನ್ನ ಮಾತ್ರ ನಾವು ತಗೊಳ್ಳೋದಲ್ಲ, 0 ಇದ್ದವರನ್ನು ಕೂಡ ತಗೊಳ್ಳುವಂಥ ಒಂದು ವ್ಯವಸ್ಥೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬಯಸ್ತೇನೆ. ಇಲ್ಲಿ ಬಂದಂಥ ಮಕ್ಕಳು ಯಾರಿಗೂ ಅಡ್ಮಿಷನ್ ಇಲ್ಲ ಅಂತೇಳಿ ಇವತ್ತಿನ ತನಕ 15 ವರ್ಷದಲ್ಲಿ ಯಾರಿಗೂ ಅಡ್ಮಿಷನ್ ಇಲ್ಲ ನಾವು ವಾಪಸ್ ಕಳಿಸಲಿಲ್ಲ. ಹಾಗಾಗಿ ಅಂಥ ಮಕ್ಕಳನ್ನು ಬೆಳೆಸ್ಕೊಂಡು ಬಂದು 625ರಲ್ಲಿ 603 ಲಾಸ್ಟ್ ಇಯರ್ ಬಂದಿದೆ. ಈ ವರ್ಷ 625ಕ್ಕೆ 625 ಬರುವಂಥ ದೊಡ್ಡ ಶಕ್ತಿ ನಮ್ಮಲ್ಲಿ ಮೂಡಿ ಬಂದಿದೆ. ಈಗಾಗಲೇ ನಮ್ಮ ಶಿಕ್ಷಕ ವರ್ಗದವರು ಮತ್ತು ಪ್ರಿನ್ಸಿಪಾಲ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಈಗ ಆಲ್ರೆಡಿ ನವೆಂಬರಲ್ಲಿ ನಮ್ಮ ಪೋರ್ಷನ್ ಫಿನಿಶ್ ಆಗಿದೆ. ಈಗ ನೆಕ್ಸ್ಟ್ ಮಂತ್ 1ನೇ ತಾರೀಕಿಂದ ರಿವಿಷನ್ ಮತ್ತು ಟೆಸ್ಟ್ ಮಾಡಿ 625ಕ್ಕೆ 625 ಕೊಡುವಂಥ ದೊಡ್ಡ ಕೆಲಸವನ್ನು ಮಾಡ್ತೇವೆ ಅಂತೇಳಿ ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹಾಗಾಗಿ ಮತ್ತು ನಮ್ಮಲ್ಲಿ ಶಿಕ್ಷಣದ ಒಟ್ಟಿಗೆ ಕಲೆಗೆ ನಾವು ಭಾಳಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಈ ವರ್ಷ ನಾವು ಪ್ರತಿಭಾ ಕಾರಂಜಿ ಮಾಡಿದ್ದೇವೆ, ವಾಲಿಬಾಲ್ ಮ್ಯಾಚ್ ಮಾಡಿದ್ದೇವೆ, ಕಬಡ್ಡಿ ಟೆಸ್ಟ್ ಮಾಡಿದ್ದೇವೆ, ಕಾಲೇಜ್ ಸ್ಕೂಲ್ ಟ್ರಿಪ್ ಮಾಡಿದ್ದೇವೆ. ಹಾಗೂ ಎನ್ಕರೇಜಿಂಗ್ ದ ಸ್ಟೂಡೆಂಟ್ಸ್ ಆಫ್ ದಿ ಡಿಸ್ಟಿಂಕ್ಷನ್ ಯಾವ ರೀತಿಯಾಗಿ ಬರಬೇಕು, ಒಂದು 100% ರಿಸಲ್ಟ್ ಯಾವ ರೀತಿಯಾಗಿ ಬರಬೇಕು ಮತ್ತು ಮಾರ್ಕ್ಸನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು. ಈ ವರ್ಷ ಬಂದಂಥ ಗೆಸ್ಟ್ಗಳು ನೋಡಿದಾಗ ACP ಅವರು ಬಂದಿದ್ದರು, ಲೋಕಾಯುಕ್ತ ಕಮಿಷನರ್ ಬಂದಿದ್ದರು, ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಬಂದಿದ್ದರು. ಅವರೆಲ್ಲ ಹೇಳುವುದಷ್ಟೇ, ಗ್ರಾಮೀಣ ವಿದ್ಯಾರ್ಥಿಗಳು ಇಂಥ ಡಿಪಾರ್ಟ್ಮೆಂಟಿಗೆ ಬರಬೇಕು. ಯಾಕಂದರೆ ಈ ಮಂಗಳೂರಲ್ಲಿ ಏನಾಗಿದೆ, ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರು ಮತ್ತು ಡಾಕ್ಟ್ರ್ ಬಿಟ್ಟರೆ ಬೇರೆ ಯಾವುದಕ್ಕೂ ಹೋಗುವಂಥ ಒಂದು ಮನಸ್ಸು ಮಾಡ್ತಾ ಇಲ್ಲ. ಆದರೆ ದಕ್ಷಿಣ ಕನ್ನಡದಲ್ಲಿ ನಮ್ಮ ಮುಡುಪಿನಂಥ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಸೂರಜ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಸಂಸ್ಥೆ ವತಿಯಿಂದ ನಡೆಯುವಂಥ ಒಂದು ದೊಡ್ಡ ವೇದಿಕೆ ಅಂತ ಹೇಳಿದರೆ ನಮ್ಮದು ಸೂರಜ್ PU ಕಾಲೇಜು ಹಾಗೂ ಜ್ಞಾನದೀಪ ಸ್ಕೂಲು. ಅದಕ್ಕೆ ಮುಡುಪಿನಂಥ ಎಲ್ಲ ಪರಿಸರದ ಪೋಷಕರು ನಮ್ಮ ಒಟ್ಟಿಗಿದ್ದಾರೆ. ಪೋಷಕರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಈ 3 ಕೈಗಳು, ಒಂದು ಮ್ಯಾನೇಜ್ಮೆಂಟು, ಒಂದು ಶಿಕ್ಷಕ ವೃಂದ, ಒಂದು ಪೋಷಕರ ವರ್ಗ,
ಮೂರು ಸೇರಿದರೆ ಎಲ್ಲ ಕೆಲಸಗಳಾಗ್ತದೆ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕೆಲಸವನ್ನು ಮಾಡಿ ಈ ಗ್ರಾಮೀಣ ಪ್ರದೇಶದ ಶಾಲೆ ಒಂದು ಕರ್ನಾಟಕದಲ್ಲಿ ಒಂದು ಮಾದರಿ ಶಾಲೆಯಾಗಿ ಮೂಡಿ ಬರಲಿ ಅಂತ ಹೇಳಿ ನನ್ನ ಮಾತು. ಜೈ ಹಿಂದ್, ಜೈ ಕರ್ನಾಟಕ. ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಪಾತ್ರರಾದ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ರಚನಾತ್ಮಕ ಹಾಗೂ ಗುಣಾತ್ಮಕ ಶಿಕ್ಷಣ ದೊರೆಯಬೇಕಾದರೆ ಮಕ್ಕಳ ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಅಗತ್ಯ. ಇದೀಗ ವಸ್ತು ಪ್ರದರ್ಶನದ ಫಲಿತಾಂಶದ ವರದಿ ಈ ರೀತಿಯಾಗಿದೆ. ಸ್ಕೂಲ್ ಲೆವೆಲ್ ಫಸ್ಟ್ ಪ್ರೈಸ್ ತನ್ವಿತ್ ಅಂಡ್ ಯಶ್ವಿತ್ 10th ಸ್ಟ್ಯಾಂಡರ್ಡ್. ಈ ಪ್ರಶಸ್ತಿಯನ್ನು ನಮ್ಮ ಸಂಸ್ಥೆಯ ಮಾರ್ಗದರ್ಶಕರಾದ ರವೀಂದ್ರ ರೈ ಕಳ್ಳಿಮಾರ್ ಇವರು ನೀಡಬೇಕಾಗಿ ವಿನಂತಿ. ತನ್ವಿತ್ ಅಂಡ್ ಯಶ್ವಿತ್ ಫಸ್ಟ್ ಪ್ರೈಸ್. ಸೆಕೆಂಡ್ ಪ್ರೈಸ್ ಶಜಾ ಅಂಡ್ ತನ್ಶೀಮಾ 10th ಸ್ಟ್ಯಾಂಡರ್ಡ್. PU level first prize Pratiksha and Tazmila 2nd science. ಯಾರು ಕೂಡ ಆಗ್ಬೋದು. 2nd ಸೈನ್ಸ್ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬನ್ನಿ. ಸೆಕೆಂಡ್ ಪ್ರೈಸ್ Ifa and Taufira first science. Second prize Ifa and Taufira first science. Students, anyone can collect the prizes. ಬಹುಮಾನಗಳನ್ನು ನೀಡಿದ ಗಣ್ಯರಿಗೆ ಧನ್ಯವಾದಗಳು. ಮಾತು ಮೃದುವಾಗಿದ್ದರೆ ಅದುವೇ ಸಂಸ್ಕಾರ, ಮನಸ್ಸು ನಿರ್ಮಲವಾಗಿದ್ದರೆ ಅದುವೇ ಸಾಕ್ಷಾತ್ಕಾರ, ನಡತೆ ಶುದ್ಧವಾಗಿದ್ದರೆ ಅದುವೇ ಪುರಸ್ಕಾರ. ಈ ಭವ್ಯ ವೇದಿಕೆಯಲ್ಲಿನ ಗಣ್ಯಮಾನ್ಯರಿಗೆ ಧನ್ಯವಾದ ಸಮರ್ಪಿಸಲು ಬರುತ್ತಿದ್ದಾರೆ ಆಂಗ್ಲ ಉಪನ್ಯಾಸಕಿ ಶ್ರೀಮತಿ ಶಾಂತಿ ಇವರು. A very warm and pleasant evening to everyone present here. On behalf of Suraj PU College and Dhyanadeepa School, Mudipu, it is my privilege to propose the vote of thanks for today's annual day celebration, Splash 2025-26. First and foremost, I am grateful to Dr. Manjunath S. Revankar, Chairman of Suraj Institution, for this unwavering guidance, vision and motivation that continues to shape the growth of our institution. Thank you, sir. I express my heartfelt gratitude to our esteemed chief guest, Sri Kumara V, Joint Commissioner of Commercial Taxes, for joining us and encouraging our students with his thoughtful message. Thank you, sir. Our special appreciation goes to Mr. Pushparaj Boliar, acclaimed actor, for accepting acclaimed actor for accepting our invitation and adding charm to this event. Thank you, sir. My heartfelt thanks to our correspondents, Mrs. Hemalata M. Revankar, for being with us. Thank you, ma'am. A warm thank you for Mr. Ravindra Harekala, Academic Advisor, and Mr. Rakshit Kulal, Principal of Suraj Institution, for their leadership and encouragement in organizing today's function. Thank you, sir. Special thanks to Mr. Jayaram Shanta Boliar and Ramesh Rai for being with us. We also extend our sincere thanks to the representatives of the press and media for advancing in covering this today's event.
Your presence and coverage are invaluable to our institution, and we express our sincere thanks for your continued support. Thank you. I also thank sincere thanks goes to our college president Mohammad Tansipu and SPL of Jnanadeepa School Mohammad Isham for their dedicated efforts and hard work towards the institution. We also appreciate the dedicated efforts of our teaching and non-teaching staff whose hard work made this event a grand success. To our dear parents, thank you for your continuous support and trust. And also wonderful students, your talent and enthusiasm are true essence of this celebration. Last but not least, sincere thanks to each one of you present here today for making this evening memorable one. Thank you and have a great evening ahead. ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ಅಭ್ಯಂಗತರಿಗೆ ವಿಶಿಷ್ಟವಾದ ಸ್ಥಾನ. ಅತಿಥಿ ದೇವಾನುಭವ ಎನ್ನುವ ಸಂಸ್ಕೃತಿ ನಮ್ಮದು. ಅದಕ್ಕೆ ಅನುಗುಣವಾಗಿ ನಮ್ಮ ಕರೆಗೆ ಓಗೊಟ್ಟು ತಮ್ಮ ಕೆಲಸಗಳನ್ನು ಬದಿಗಿಟ್ಟು ಕಾರ್ಯಕ್ರಮ ತಮ್ಮದೆಂಬ ಪ್ರೀತಿ ಇಟ್ಟು ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದ ಎಲ್ಲರಿಗೂ